ಇಲ್ಲಿಗೆ ವಾರ್ಷಿಕ ಉಚ್ಚಯದ ಈ ಸುಸಂದರ್ಭದ ಇನಿ ಕಾಣಿದಿಂಚ ಕೆಲವಾರು ವೈದಿಕ ಕಾರ್ಯಕ್ರಮ ನಡೆದು ಬರ್ತದೆ. ಇತ್ತೆ ಕುಟುಂಬದಗಳಿಗೆ ಒಂಜಿ ಧರ್ಮ ಸಂದೇಶಗಳನ್ನು ತಲುಪಿನ ಉದ್ದೇಶವು ಧರ್ಮ ಸಭೆಯನ್ನು ಅಟ್ಟಣೆ ಮಾಡ್ತದ. ಈ ಧರ್ಮಲೇಸರು ಪರಮ ಪೂಜ್ಯ ಶ್ರೀ 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 ರಾಜಶೇಖರಾನಂದ ಸ್ವಾಮೀಜಿಗಳು ಶ್ರೀ ವಜ್ರದೇವಿ ಮಠ ಗುರುಪುರ ಬೇರೆ ನಮ್ಮೊಟ್ಟಿಗೆ ಬಂದಿದೆ ಸೇರಿದ್ದಾರೆ. ಹಾಗೆ ಮಿತ್ತಡ ಕುಟುಂಬಸ್ಥರೇ ವೇದಿಕೆಗೆ ಗೌರವಾದಗಳು ನೆನಪು ಬಂದವ ಅಂಜನೆ ನಮ್ಮ ಬಹು ಪ್ರೀತಿದ ತಂತ್ರಗಳು ಪೂಜ್ಯ ಶ್ರೀ ನೀಲೇಶ್ವರ ಉಚಿತ ತನರ್ಗಳು ನಮ್ಮೊಟ್ಟಿಗೆ ಡಾಕ್ಟರ್ ಮೋಹನ್ ದಾಸ್ ರೆಡ್ಡಿಗಳು ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ ತಲಪಾಡಿ ಆರುಳ್ಳಿದೆ. ಅಂಜನೆ ಶ್ರೀ ಗೋಪಾಲ್ ಗುಪ್ತಾರ್ ಜಿಲ್ಲಾ ಧಾರ್ಮಿಕ ಪರಿಷತ್ತದ ಸದಸ್ಯರು. ಅಂಜನೆ ಶ್ರೀ ಗಿರಿಪ್ರಕಾಶ್ ತಂತ್ರಗಳು ನಮ್ಮೊಟ್ಟಿಗೆ ಅರಣ್ಯ ಮೌಗೆ ಎದುಕೊಂಡು ಈ ಮಿತ್ತಡ ಕುಟುಂಬದ ಅಧ್ಯಕ್ಷರು ಶ್ರೀ ಸುಧಾಕರ್ ಸಾಲ್ಯಾನ್ ಇವೆಲ್ಲ ಮಿತ್ತ ಚಾವಡಿಗೆ ಕುಳಿತುಕೊಂಡದ್ದು ವಿನಂತಿ ಬಂದು ಇಲ್ಲಿ ಪುಣ್ಯ ಧಾರ್ಮಿಕ ಕಾರ್ಯಕ್ರಮ ಧರ್ಮ ಸಭೆಯ ಶುರುವಂತಲ್ಲ ದೇವರನ್ನ ಸಂಕೀರ್ತನೆ ನಡೆದಿದ್ದು ಈತ ಸೇರಿದಂಚಿನ ಸ್ವಾಮಿ ಕುಟುಂಬದ ಉಪಾಧ್ಯಕ್ಷರೇನಂತಿನ ಸಾಲ್ಯಾನ್ ಕುಟುಂಬಸ್ಥರು ಕಿನ್ಯ ವಿತರದ ಈ ಮನ್ನದ ಪುಣ್ಯಭೂಮಿ ಹಿರಿಯಕಲ್ಲ ದಾದನ ಒಂಜಿ ತ್ಯಾಗದ ಮೂರ್ತಿ ಅದಿಗೆ ಆ ಕುಟುಂಬ ಪುಟ್ಟದಿನ ಮಾತಿರಲ್ಲ ಹೆಮ್ಮೆದ ಮಣ್ಣು ಬಿತ್ತಡದ ಮಣ್ಣು ಈ ಮಣ್ಣಡಿನಿ ಧರ್ಮ ದೈವಲ್ಲ ವರ್ಷಾವಧಿ ಉತ್ಸವದ ಸಲುವಾಗಿ ಒಂಜಿ ಇಲ್ಲಿಯ ಕಾರ್ಯಕ್ರಮ ನಮ್ಮ ದಿವಂದ ಈ ಕಾರ್ಯಕ್ರಮದ ಉದ್ದೇಶದ ಅಂತ ಕೇಂದ್ರ ಮಿತ್ತಾಳದ ಕುಟುಂಬದ ಪ್ರತಿ ಬಾಲೆಲ್ಲ ಈ ಕಾರ್ಯಕ್ರಮ ಭಾಗಿಯಾವಡು ಕುಟುಂಬ ಬೊಕ್ಕ ದೈವಲು ನೆತ್ತ ಸಂಬಂಧ ತೆರೆಯೋಡು ದೈವಲದ ಕಟ್ಟದ ಬಗ್ಗೆ ನಮ್ಮ ತೆರೆಯೋಡು ಜೋಗ್ಲಿಗೆ ದೈವದ ಬಗ್ಗೆ ಅನುಭವ ಅವಡು ನೆತ್ತ ಬಗ್ಗೆ ತೆರೆಯೊಂದು ಭಯ ಭಕ್ತಿ ಒಂದು ತುಳುನಾಡದ ಸಂಸ್ಕಾರದ ಒಲಿಪಾವನಂತರ ಕೆಲಸ ಅವಳು ಅದಕ್ಕೋಸ್ಕರ ಅವತ್ತಂದ ಇಡೀ ಸಮಾಜದ ಒಲಿಪುನಂಚಿನ ಹಿಂದುತ್ವದ ಮೂಲಕವಾದ ನನಗೆ ಮಾತರೆಗಳ ಒಂದು ಒಗ್ಗಟ್ಟಿಗೆ ಕಾರಣಕರ್ತರಾಮನಂಚಿನ ಸ್ವಾಮೀಜಿನ ಕೇಳಿ ಈ ಮಣ್ಣಿಗೆ ಬಿಡೋಡು ಅಗಲ ಆಶೀರ್ವಚನ ಕೇಳೋಡು ಅದ ಒಟ್ಟಿಗೆ ಅಗಲ ಆಶೀರ್ವಚನ ಇಡೀ ಕುಟುಂಬದ ಪ್ರತಿ ಬಾಲೆಗಳ ತಿಕ್ಕೊಡೋಣ ಉದ್ದೇಶದಿಂದ ಈ ಕಾರ್ಯಕ್ರಮ ಆಯ್ತ ಒಟ್ಟಿಗೆನೆ ನಮ್ಮ ಈ ಉಳಿದ ಪೆರ್ಮೆದ ತಂತ್ರಿಗಳು ಅದೆಲ್ಲ ಈ ಸಂದರ್ಭದಲ್ಲೆಲ್ಲ ಈ ಗ್ರಾಮದ ಮಾತೆಲ್ಲ ಪರವಾದ ನಮ್ಮ ಕುಟುಂಬದ ಪರವಾಗಿದ್ದು ಅರ್ನಲ ಒಂಜಿ ಇಡೀ ಕುಟುಂಬಕ್ಕೆ ನಮ್ಮ ಬಗ್ಗೆ ತೆರೆಯೋಡು ಬೊಕ್ಕ ದೈವ ದೇವರನ್ನ ಕೆಲಸ ಕಾರ್ಯದ ಬಗ್ಗೆ ನನಗೆ ಮಾತುಗಳ ಅರಿವು ಮೂಡಿಸೋಣ ಕಾರಣಕ್ಕೋಸ್ಕರ ಇಲ್ಲಿಯ ಸಭೆ ಅದರೊಟ್ಟಿಗೆ ನಮ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಅನೇಕ ಅಧ್ಯಯನ ಪೀಠ ಪ್ರೊಫೆಸರ್ ಆದ ಕೆಲಸ ಮಾಡಿದ್ದು ಭಾರಿ ಅನುಭವವನ್ನು ಪಡೆದು ತುಳಿತ ಬಗ್ಗೆ ಸಂಪೂರ್ಣವಾದ ಜ್ಞಾನ ಭಂಡಾರ ಪಡೆಯಂಚಿನ ನಮ್ಮರಾಯಣಂಚಿನ ಅನ್ಯಸ್ವಾಮಿ ಸಂಗಮಾರಲ್ಲಿ ಅಂಚೆನೆ ಮಾತ ನಮ್ಮ ತಲಪಾಡ ದೇವಸ್ಥಾನದ ಅಧ್ಯಕ್ಷರಲ್ಲಿ ಮಕ್ಕಳೇನು ಪೂರ ಈ ವೇದಿಕೆಯಲ್ಲಿ ಎಲ್ಲಿಯ ಕಾರ್ಯಕ್ರಮ ಮಲ್ಪಡು ಮಕ್ಕಳೇನ ಧ್ಯಾನ ಭಂಡಾರದ ಒಂದು ಸಿಂಚನ ನಂಗೆ ಮಾತ್ರ ತಿಕ್ಕೋಡು ನಮ್ಮ ಐತ ಮೂಲಕವಾದ ನಮ್ಮ ಕುಟುಂಬ ನನಾರ್ಥ ಗಟ್ಟಿ ಮಲ್ತಬಹುದು ಸಂಸ್ಕಾರ ನಮ್ಮ ಜೋಗ್ಲೆ ಗೊತ್ತ ಮೂಲಕವಾದ ನಮ್ಮ ಮಿತ್ತಡದ ಕೀರ್ತಿ ಊರನ್ನ ಪ್ರಸರಿಸೋಣ ಕಾರಣಕ್ಕೋಸ್ಕರ ಇವತ್ತು ಎಲ್ಲಿಯ ಕಾರ್ಯಕ್ರಮ ಅಂತಂದಲ್ಲ ಅಂಡ ಅಖಿಲಿಗೆ ಎಲ್ಲಿ ಆದಿತ್ತಲ್ಲ ಇಡೀ ಕುಟುಂಬಕ್ಕೂ ಭಾರಿ ಮಲ್ಲ ಕಾರ್ಯಕ್ರಮ ಅಂಡ ಈ ವೇದಿಕೆ ಮಾತ ಈ ಕಾರ್ಯಕ್ರಮ ಬಾರಿ ಕಿನ್ನೆ ಆದಪ್ಪು ಅಂಡ ಎಂಗ್ಲೆಗೆ ಒಂದು ಪರ್ವತದಂಚಿನ ಕಾರ್ಯಕ್ರಮದ ಎಂಗ್ಲೆ ಇನ್ನೊಂದ ಅಂಚ ಈ ಕಾರ್ಯಕ್ರಮ ಬೈದಿನ ಮಾತಿರಲ್ಲ ಪ್ರೀತಿದ ನಮ್ಮ ಊರದ ಹಿಂದುತ್ವದ ಧ್ವನಿಯಾದ ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಪುನರ್ಪಯನಂಚಿನ ಮಠ ನಮ್ಮ ಗುರುಪುರ ಶ್ರೀ ಶ್ರೀ ವಜ್ರದೇವಿ ಮಠದ ಸ್ವಾಮೀಜಿಲು ಶ್ರೀ ರಾಜಶೇಖರಾನಂದ ಸ್ವಾಮೀಜಿಲು ಇಲ್ಲಿ ನಮಗೆ ಮಾತ್ರ ಆಶೀರ್ವಚನ ಬಂದಾಗ ಈ ವೇದಿಕೆಗೆ ಬೈದರೆ ಬೇರೆ ಪೂರ ಆಶೀರ್ವಾದ ನಟ್ಟೊಂದು ಈ ಕಾರ್ಯಕ್ರಮದ ವೇದಿಕೆಗೆ ಬಿಲ್ಲ ಮಿತ್ರ ಶಾಲೆಯಿಂದ ಪರವಾದಿ ಅರೇನ ಹೃದಯ ತುಂಬುದು ನಮಸ್ಕಾರದ ಮೂಲಕ ಅರೇನ ಸ್ವಾಗತ ಬಂದಲ್ಲ ಬರೆಗೆ ಅಧ್ಯಕ್ಷರು ಶಾಲಾ ಅದಕ್ಕೆ ಫಲಪುಷ್ಪ ಅರ್ಪಣೆ ಮಾಡಿಕೊಡೋದು ಕೇಳೋದಿಲ್ಲ.
ಅಂಚನೆ ಈ ಊರದ ನಮ್ಮ ಮಾಗಣದ ತಂತ್ರಿಯರ ನಮ್ಮ ಮಾತಿನ ಹಿರಿಯರು ಪ್ರೀತಿಪೂರ್ವಕವಾಗಿ ನಮಗೆ ಸ್ವಾಗತ ಮಾಡ್ತಾನಲ್ಲ ಶ್ರೀ ನೀಲೇಶ್ವರ ಉಚ್ಚಿಲತಾಯ ಪದ್ಮನಾಭ ತಂತ್ರಿಗೆ ಕಾರ್ಯಕರ್ತ ಈ ಮೂಲಕ ಸ್ವಾಗತ ಮಾಡ್ತಾನಲ್ಲ. ಕೊಡರಿ ನಂಗೆ ಮಾತರಿಗಳ ತುಳಿತ ಬಗ್ಗೆ ನಮ್ಮ ದೇವದೇವರ ಕಟ್ಟಡದ ಬಗ್ಗೆ ಅದೇ ವಿಚಾರದ ಬಗ್ಗೆ ಎಲ್ಲ ನನಗೆ ಅರ್ನ ಜ್ಞಾನ ಭಂಡಾರದ ಒಂಜಿ ಎಲ್ಲಿಯ ಚಿಂತಿದಾತ ನಂಗೆ ಸಿಮುಕಿ ಸಾರ ಬಂದಿನ ಆತ್ಮೀಯರಾಗ ಮಾತೇನಲ್ಲ ಹಬ್ಬಕ್ಕ ಅಧ್ಯಯನ ಬಿಡದ ಸಂಚಾಲಕರಿಲ್ಲ ತುಳು ಅಧ್ಯಯನ ಬಿಡದ ಸಂಚಾಲಕರಿಲ್ಲ ಅಂಚೆನೆ ನಮ್ಮ ರಾಣಿ ಹಬ್ಬಕ್ಕ ಅಧ್ಯಯನ ಬಿಡದ ಬಕ್ಕ ನಾರಾಯಣ ಗುರುಕುಲ ಅಧ್ಯಯನ ಬಿಡದ ಸಂಚಾಲಕರಿಲ್ಲ ಇದರೊಟ್ಟಿಗೆ ಪ್ರೊಫೆಸರ್ ಅಣ್ಣಂಚಿನ ಶ್ರೀ ಗಣೇಶ್ ಅಭಿ ಸಂಗಮ ಅವರೆಲ್ಲ ಪ್ರೀತಿಪೂರ್ವಕವಾದ ಮಿತ್ರರ ಕುಟುಂಬದ ಪರವಾದ ಹೃದಯಪೂರ್ವಕವಾದ ಸ್ವಾಗತ ಮಾಡಿದ್ದಾರೆ. ಜಿಲ್ಲೆದ ಸದಸ್ಯರೆಲ್ಲ ಕೊಲ್ಲಳಿದ ಗಿರಿಪ್ರಕಾಶ್ ತಂತ್ರಿಗಳು ಕೂಡ ಈ ಕಾರ್ಯಕ್ರಮದ ವೇದಿಕೆಗೆ ಬೈದರು. ಇವರೆಲ್ಲ ಕುಟುಂಬದ ಪರವಾದ ಬಾರಿ ಆತ್ಮೀಯವಾದ ಸ್ವಾಗತ ಮಾಡಿದ್ದಾರೆ. ಅಂಜನೆ ಧಾರ್ಮಿಕ ಪರಿಷತ್ತ ಸದಸ್ಯರಲ್ಲ ನನ್ನ ಆತ್ಮೀಯ ಮಿತ್ರರಲ್ಲ ವಿಶ್ವ ಪರಿಷತ್ತ ಜಿಲ್ಲಾ ಸಂಚಾಲಕರಾದ ಪ್ರಚನ ಶ್ರೀ ಗೋಪಾಲ್ ಕುಂತಾರ್ ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬರೆಯಲ್ಲ ಯಾನ ಕುಟುಂಬದ ಪರವಾದ ಹಾರ್ದಿಕವಾದ ಸ್ವಾಗತ ಬಯಸುತ್ತದೆ. ವಿಶೇಷವಾದ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟ ಅಪ್ಪೆ ದುರ್ಗಾ ಪರಮೇಶ್ವರಿನ ಸೇವೆ ಮಾಡಿದೊಂದು ಆಯ್ತ ಆಡಳಿತ ಮಂಡಳದ ಅಧ್ಯಕ್ಷರಾದ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬಂದಿದ್ದಾರೆ. ಇವರೆಲ್ಲ ಡಾಕ್ಟರ್ ಮೋಹನ್ ದಾಸ್ ರೈಕಲ್ ಕೂಡ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಬರೆಲ್ಲ ಪ್ರೀತಿಪೂರ್ವಕ ಸ್ವಾಗತ ತಂದು ಬೈಗಿರಂಚಿನ ಮಾತ ಭಿನ್ನರಲ್ಲ ಬಂಡ ಕುಟುಂಬದಗಳು ಅತ್ತಂದ ಮಾತ ಹಿರಿಯಕ್ಕಲು ಗ್ರಾಮದಕ್ಕಲು ನಮ್ಮ ಈ ಜಾಗದ ಸಂಬಂಧಪಟ್ಟಗಳು ಅತ್ತಂದ ಇಡೀ ಮಾತ ಪ್ರೀತಿದ ಬಾಂಧವ್ಯಗಳು ಮಾತ ಈ ಕಾರ್ಯಕ್ರಮ ಇದ್ದಾರೆ. ನಿಖಿಲಿಗೆಲ್ಲ ಸ್ವಾಗತ ತಂದು ಸ್ವಾಗತ ಮಲ್ತನಂಜಿನ ಚಂದ್ರ ಪಂಡಿತ ಅವರಿಗೆ ವಂದನೆ ಸಲ್ಲಿಸ ಒಂದು ಕಾರ್ಯಕ್ರಮದ ಮಿತ್ತಿಗೆ ನಮ್ಮ ಊರದ ತಂತ್ರಿಗಳು ಪೂಜ್ಯ ಶ್ರೀ ನೀಲೇಶ್ವರ ಉಚಿಲತಾಯ ಪದ್ಮನಾಭ ತಂತ್ರಿಗಳು ಈ ಕುಟುಂಬದ ಆಶೀರ್ವಾದದ ಎರಡು ಸಂದೇಶ ಕೊರಡು ಅವರ ವಿನಂತಿ ಬಂತು. ಒಂದು ವಿಶೇಷ ಪರ್ವ ಈಗಲೇ ಕೂಡ ಗೊತ್ತೊಂದು ವ್ಯಕ್ತಿನ ಅಸ್ತಿತ್ವ ಉಪ್ಪನಿ ನನ್ನ ಕುಟುಂಬ ಆ ಕುಟುಂಬದ ವಿಸ್ತರಣೆ ಹೆಂಚವುಳ್ಳ ಆ ಕುಟುಂಬದ ವ್ಯಕ್ತಿನ ಧಾರ್ಮಿಕ ಭದ್ರತೆ ಅಂಚನೆ ಸಾಮಾಜಿಕ ಭದ್ರತೆ ಆ ವ್ಯಕ್ತಿತ್ವ ಆ ವ್ಯಕ್ತಿಗೂ ಒಂದು ಪೂರಕವಾದ ಬೆಳವಣಿಗೆಗೆ ಸಹಾಯ ಆಗುತ್ತೆ. ಐದು ತೆರೆಯೋದೇ ಎಂಗಿನ ಹಿರಿಯರು ಆ ಕುಟುಂಬದ ವ್ಯವಸ್ಥೆಯನ್ನು ಆ ಒಂದು ತತ್ವದ ವಿಚಾರಗಳು ಅಂಚನೆ ದೇವರ ವಿಚಾರಗಳು ಅಂಚನೆ ನಮ್ಮ ಪ್ರಕೃತಿಯ ಸಂಯೋಜನೆ ಆದ ಭಕ್ತರ ವಿಚಾರಗಳು ತತ್ವವನ್ನು ಬಗ್ಗೆ ಅಂಜನೆ ಶಾಲೆಯ ಕುಟುಂಬದ ಈ ವಾರ್ಷಿಕ ಪರ್ವಕ್ಕೆ ಆಪಣಿಸಿನ ವೇದಿಕೆ ವಾಣಿಜ್ಯನ ಕೆಲಸ ಇದರೊಟ್ಟಿಗೆ ಆಪಣಿಸಿನ ದೈವದ ದತ್ತನ ಸೇವೆ ಅದನ್ನು ಕೂಡ ಆಪಣೆಯನ್ನು ಕೊಟ್ಟು ಇಲ್ಲಿ ಸಂಧ್ಯಾ ಕಾಲಗಳು ಸ್ವಾಮಿಯ ಉಪಸ್ಥಿತಿಗೆ ವಿಶೇಷವಾದ ನಮ್ಮ ಒಗ್ಗಟ್ಟು ಕೂಡುಕಟ್ಟಡ ನಮ್ಮ ನಂಬಿಕೆ ಭದ್ರತೆ ಅದನ್ನು ಕೂಡ ವಿವರಣೆ ನಂತರ ಆಶೀರ್ವಾದ ನಂತರ ಅಂಜನೆ ಸಂಕುಮಾರಗಳಲ್ಲಿ ವಿಶೇಷವಾದ ತುಳು ಜಾನಪದ ಸಾಹಿತ್ಯ ಅಂಜನೆ ಜನಪದ ದೈವಿಕ ವಾಣಿಜ್ಯ ಸಂಯೋಜನೆಯನ್ನು ಅದೇ ಕನ್ನಡ ಅಧ್ಯಯನ ಅಂತಂದು ಎಂಗಿನ ಪ್ರಸ್ತಾವನೆ ನಂತರಲ್ಲ ಅದೇ ಸಾಮರ್ಥ್ಯ ಇದ್ದ ಸಂಜಯ್ ಗಿರೀಶ್ ತಂತ್ರಿಗಳು ಗೋಪಾಲ ಪ್ರಸಾದ್ ಡಾಕ್ಟರ್ ಅಂದರೆ ನಮ್ಮ ಅಧ್ಯಕ್ಷರಲ್ಲಿ ಇವರು ಕೂಡ ನಮ್ಮ ಸಂಯೋಜನೆ ಆದ ವಿಪುಲದಲ್ಲಿ ವೇದಿಕೆ ನಮ್ಮ ತಿರುವಾಡದ ಮುಗಿಸ್ಕೊಂಡು ನಮ್ಮ ತುಳುನಾಡಿಗೆ ಸುಮಾರು 3,000 ಇತಿಹಾಸ 3,000 ವರ್ಷದ ಇತಿಹಾಸ ಮೊಗೆಯರು ತುಳುಕೆರೆ ಅಥವಾ ಬಿಲ್ಲವೆರು ಅದರೊಟ್ಟಿಗೆ ಬರ್ತನ ಜೈನ ಸಂಪ್ರದಾಯ ಭಕ್ತ ಸಂಪ್ರದಾಯ ಅಂದರೆ ಬ್ರಾಹ್ಮಣ ಸಂಪ್ರದಾಯ ಅದು ಭಕ್ತ ಸೇರೋದನ ಬೇರೆ ಬೇರೆ ಮೂಲೆ ಕುಟುಂಬನ ಕೆಲವೊಂದು ಮತ ಸಿದ್ಧಾಂತಗಳು ಅಂದರೆ ಇಂಥ ಭೂಮಿ ಭಾರತ ಖಂಡದ ವಿಲಯ ಬರ್ತನ ಕೆಲ ಮತ ಸಂಪ್ರದಾಯ ಅದು ಪೂರ ಸೇರಿದ್ರು ಈ ಮಲ್ಲವರಿಗೆ ಬೃಂದಾವನ ಭರತಖಂಡ ಭರತಖಂಡ ಜಂಬೂ ದ್ವೀಪ ಭಾರಿ ವಿಶೇಷವಾಗಿ ಮಣ್ಣು ಈ ಮಣ್ಣದ ಶಕ್ತಿ ಒಂದು ಬಣ್ಣ
ಇಟ್ಲಿಕ್ಕೆ ಐದು ಧಾರಣೆ ಮಾಡ್ಕೊಂಡ್ರೆ ಭಾರಿ ಕಷ್ಟ ಆಶ್ಚರ್ಯ ನಮ್ಮ ಆರಾಧನೆ ಮಸ್ತ್ ದೈವರು ಅವನಿಗೆ ಕುಟುಂಬದ ಬರ್ತನ ಒಂದು ಕುಟುಂಬದ ಒಂದು ವ್ಯಕ್ತಿತ್ವದ ಉಪರಿಸಿಂಚಿನ ದೈವಲೇ ಪ್ರಧಾನ ಮುಖ್ಯವಾದ ಕಲ್ಲುಂಡಿ ಪಂಚುರ್ಲಿ ಐಕೊಂಡಿ ಬೇಟೆನೇ ಒಂದು ಕಥೆ ಉಂಟು ಅಂಜನೆ ಬೇರೆ ಬೇರೆ ದೈವನಿಗೆ ಅವು ಉದ್ಭವ ఆయన ಆರಾಧನೆ ಒಂದು ವ್ಯಕ್ತಿನ ಸಂಬಂಧ ಅವು ಐದೇ ಪ್ರಧಾನ ಜೀವವೇ ನಮ್ಮ ಈ ತುಳುನಾಟದ ವಿಶೇಷವಾದ ದೈವಿಕ ಆರಾಧನೆ ನಡ್ಕೊಂಡು ಬರ್ತದೆ ಆಯ್ತು ನಮಗೆ ಜಾಗತಿಕ ಕಂಡ ಎಷ್ಟೋ ವರ್ಷ ನಮ್ಮನ್ನು ಪರಕೀಯರ ಆಳಿ ಬೇಟೆ ಮತದಕ್ಕಲು ಎಂಗ್ಲಮೆತ್ತು ಸವಾರಿ ಮಾಡ್ತೇವೆ ಎಂಗ್ಲಮೆತ್ತು ದೌರ್ಜನ್ಯ ಮಾಡ್ತೇವೆ ಆಂಡಲ ಇತ್ತೆಲ್ಲ ಒಡೆದುಕೊಂಡ ಒಂದೇ ಒಂದು ಸಂಸ್ಕೃತಿ ಪಂಡ ಅವು ಭಾರತೀಯ ಸಂಸ್ಕೃತಿ ವಿಶೇಷವಾದ ನಮ್ಮ ತುಳುನಾಡು ಪಂಪ ನಮ್ಮ ತುಳುನಾಡು ವಿಶೇಷ ಕೇರಳಗಳು ನಮ್ಮ ಬೆಲ್ಲವರೆಗೆ ಈಜವೆರೆದು ಬಂದೇವೆ ಅಕ್ಕಲ ಆರಾಧನೆ ಬಹಳ ವಿಶೇಷವಾದಂಥ ನಾರಾಯಣ ಗುರುಗಳು 1920ನೇ ಇಸವಿಗೆ ಕುಂಜುಣಿ ಮಾಸ್ಟರ್ ಬಂದ್ಬಿಡ ಒಂದು ವಿಶೇಷವಾಗಿ ಒಂದು ಜನ ಒಂದು ಕವಿ ದೇವರಿನ ಬಗ್ಗೆ ಸಾಮಾಜಿಕ ಕಳಕಳಿಗೆ ಒಂದು ಕ್ಷೇತ್ರ ಪ್ರವೇಶ ಅಂತ ಒಂದು ಮಲ್ಲ ಕ್ರಾಂತಿ ಮುಂದೆ ಬಂದಿದೆ ಕಾಡು ದೇವಸ್ಥಾನದಲ್ಲಿ ಏರಿಗೆಲ್ಲ ಪ್ರವೇಶ ಜಾಂಡು ಕೊಡಿಮರದ ಅಂಚಿಗೆ ಏರಲ ಬರಬೇಕು ಜಾಂಡು ಒಂದು ಕ್ಷೇತ್ರೇಶಲ ದೇವಾಲಯಗಳ ಮುಂದ ಬೇರೆ ಬೇಟೆಗೆಲ್ಲ ಪೋಯರಿದ್ದ ಯಾಕ ಕ್ಷೇತ್ರ ಪ್ರವೇಶ ಪಂಪನ ಆ ಒಂದು ಕ್ರಾಂತಿ ನಮ್ಮ ಮಲಯಾಳ ಮನ್ನಡ ಉದ್ಭವ ಅಲ್ಪಟ್ಟ ಪಕ್ಕ ದೇವಸ್ಥಾನ ಕೂಡ ಒಂದು ಮಲ್ಲ ರೀತಿಯ ಆಯ್ತ ಕಾರ್ಯಕ್ರಮವನ್ನು ಆಯ್ತ ಶಕ್ತಿಯನ್ನು ತೋರಿಸ್ತಾ ಇರಬಹುದು ಸುಮ್ಮಂತಂದು ಪಂಡ ಶಬರಿಮಲೆತ ಒಂದು ಉದಾಹರಣೆ ಯಾರು ಏತ ದಿನ ಇದ್ದದಲ್ಲ ಸುಮಾರು 41 ದಿನದ ಆ ಕಠಿಣ ವೃತ ಆ ನರಮನಿಗೆ ఆయన అది దైవికమైన ఆధ్యాత్మికమైన అనే భౌతికమైన శక్తిని కోరుతుంది ನಮ್ಮ ಆರಾಧನೆ ಮಂತ್ರಿನ ಶಬರಿಮಲೆ ಅಯ್ಯಪ್ಪನ ಚರಿತ್ರೆ ಎಂಗುಲು ತೆರೆದ ಚರಿತ್ರೆ ಆಯ್ತು ಇನ್ನೆಲ್ಲ ಬೇರೆ ಅವು ಯಾರಿಗೆ ಪಣವಿಯ ಪಂಚಮಿ ಗೊತ್ತಿದ್ದಿ ಶಬರಿಮಲೆ ಮಣಿಕಂಠ ಅಂತ ಪಂಪನ ಆ ನಮ್ಮ ಏನು ಮಣಿಕಂಠ ಸ್ವಾಮಿ ಏನು ಪಂಪನ ಆ ಮಣಿಕಂಠ ಸ್ವಾಮಿ ಬಿಲ್ಲರು ಆ ಮಣಿಕಂಠ ಸ್ವಾಮಿನ ಏನೇ ಆ ಬಾಬರಿಗೆ ಪಂಪನವನಿ ಜನ ಏನು ತಿಳ್ಕೊಂಡ ಅವು ದಂಡನಾಯಕ ಏನ ಬಂಗಾಳ ರಾಜ್ಯದ ದಂಡನಾಯಕ ಅವು ಚರಿತ್ರೆ ಹೆಂಗೆ ತಪ್ಪು ಕಲಿಗೆ ಕೊಡ್ತೇವೆ ಅದಕ್ಕೆ ಬೇಕನೆ ಒಂದು ಈ ಚಿತ್ರಣ ಹೆಂಗೆ ಕೊಡ್ತೇವೆ ಅಣ್ಣ ನಿಜವಾದ ಮಣಿಕಂಠನ ಕೊಂಡ ಬಿಲ್ಲವ ನಾಯಕಿ ಬಿಲ್ಲವ ವೀರಶೂರೆ ಅಯೇ ಏತಿತ್ರಲ್ಲ ಆ ಬಂಗಾಳ ರಾಜ್ಯದ ರಕ್ಷಣೆ ಕೊಡುವುದನ್ನ ಒಂದು ಜನ ಅಂಚೆ ನಮ್ಮ ಈ ಒಂದು ಕುಟುಂಬಕ್ಕೂ ನಮ್ಮ ಸುವರ್ಣ ಊರಲ್ಲಿ ದಂಡನಾಯಕಿ ಅಂಚನೆ ಒಂದು ಬಿರುವೆ ಬಣ್ಣ ವೈದ್ಯ ಅವಳ ವೀರ ಮಣಿಕಂಠನ ವೈದ್ಯರಾಗುವುದೈತೆ ಅವಳ ಬಿಲ್ಲಗಳು ಬಣ್ಣ ಸಮಾಜಗಳು ಬಹಳ ಪುರಾತನವಾಂಚಿನ ಒಂದು ಪ್ರಮುಖ ಸಮಾಜ ಅವರು ಬಿಲ್ಲವ ಸಮಾಜ ಅವರು ಪುರಾಣಿಕರು ಪದ್ಧತಿ ನಮ್ಮ ನೀಲಾವರಂ ತಲ ಬಿಲ್ಲವ ಸಮಾಜದ ಪ್ರಭಾವನೆ ಜಾಸ್ತಿ ಪ್ರತಿಯೊಂದು ದೇವದ ಗುರುತುಗಳ 5 ರಕ್ಷಣೆ ಮಂತ್ರಗಳ ಒಂದು ಮಲ್ಲ ಹಿನ್ನೆಲೆ ಒಂದು ಬಿಲ್ಲವ ಸಮಾಜಗಳು ಬಿಲ್ಲವ ಸಮಾಜದ ರಕ್ಷಣೆ ಕೊಡ್ತಾನೆ ಬೇರೆ ಬೇರೆ ರಾಜನಗಳು ಅವು ಪುರಾಣಿಕ ರಾಜನಗಳಾಗಬೇಕು ಅಥವಾ ನಮ್ಮ ತುಳುನಾಡದ ಬಳ್ಳಾಳದ ಅಥವಾ ಜೈನರಾಗಬೇಕು ಪಕ್ಕಬತ್ತಲಿನ ಬಂಟ ಸಮಾಜದ ಗುರುತು ಮನೆತನಗಳಾಗಬೇಕು ವೈದ್ಯರ ಬಿಲ್ಲವರಿಗೆ ರಕ್ಷಣೆ ಕೊಡುವುದು ಅಕ್ಕಲ ದೇವರಿಗೆ ಅಕ್ಕಲ ಇಲ್ಲವರಿಗೆ ಒಂದು ಮಾತ್ರೆ ಅಥವಾ ಮಾಣಿ ಅಥವಾ ಪೂಜಾರಿ ಅಥವಾ ಮಾಣಿ ಮೂಲ್ಯ ಇನ್ನು ಅಕ್ಕಲ ಒಂದು ಸಂಬಂಧವನ್ನು ಆ ವೃತ್ತದ ಚಾಮಡಿ ಯಾಕೆ ಲೆಕ್ಕಡಾದು ಮಂತ್ರದ ಮಾತ್ರನೇ ಆ ದೈವದ ಆರಾಧನೆ ಪೂರ್ಣ ಇನ್ನು ಇಷ್ಟೆಲ್ಲ ನಡೆದೋದು ಬರ್ತದೆ ಸ್ವಾಮಿ ಲೆಕ್ಕ ಬಂದಿದೆ ಇದು ಹೆಂಗೆ ಹೊಡಿತದೆ ಯಾಕೊಂದು 4 ವರ್ಷದ ಇತಿಹಾಸ ಬಂದಿದೆ ಎಂಚೆ ಹೊಡೆದನ್ನು ಕೇಳಿದ ಅವೇ ಈ ಮಣ್ಣದವನ್ನ ಈತ ಲೆಕ್ಕಡ ಬಂಡೆ ಏಟೋ ದೌರ್ಜನ್ಯ ಆಗ್ತದೆ ಈಗ ಉನ್ನಾಟದ ಆತದ ಪಿತಾಯಿಲ್ಲ ನಮ್ಮ ಗಜನಿ ಗೋರಿನ ಚರಿತ್ರಕ್ಕೆ ರಜಪೂತನ ರಾಜೆ 16 ಸರ್ತಿ ಆಯ್ಕೆ ಆಕ್ರಮಣ ಬಂದು ಆಂಡಲ ಆಯ್ತು ఆయన ಸೋಪಾರ ಆಗ್ತದೆ ఆయన ಲಾಸ್ಟ್ ಸೋತನೆ ಅಪ್ಪ ఆయన ಮಕ್ಕಳಿಗೆ ఆయన ಸಿಂಹಾಸನ ಮಾಡೋದು ಅಲ್ಪ ರಹಸ್ಯವನ್ನು ಅಲ್ಲೇ ಕಂಡುಕೊಂಡಾಗ ಅದು ಬಂದು ಪ್ರೇರಣೆ ಸೋಪ ಅಂಚನೆ ನಮ್ಮ ಸೋಪನಿಲ್ಲ ಅಂಚನೆ ನಮ್ಮ ಅಂಚಿನ ವೈರಾಗ್ಯರು
ನಮ್ಮಳು ಪಂಚಿನ ಸ್ವಾರ್ಥ ನಮ್ಮ ಸಮಾಜವನ್ನು ಮಸ್ತ್ ಕಡೆಗಿರಿಸುವ ನಮ್ಮ ಸಮಾಜವನ್ನು ಭಿನ್ನಟನ ಹೋಗುತ್ತೆ ಹೆಚ್ಚಿನ ಇತ್ತಲ್ಲ ನಮ್ಮ ಬಿಲ್ಲರ ಸಮಾಜವನ್ನು ಯಾಕಲ್ಲ ಧನ್ಯವಾದ ಕೊಡಲು ಬಂದ ಬಿಲ್ಲರ ಸಮಾಜ ಇದ್ದೇನೆ ಅವು ನಮ್ಮ ಸಮಾಜ ಇಷ್ಟಲ್ಲ ನಮ್ಮ ಸಂಸ್ಕೃತಿ ಉಳಿದಿದೆ ನಮ್ಮ ಬೆಲ್ಲರ ಸಮಾಜ ಅಲ್ಲ ಮೊಗಲಿನ ಸಮಾಜ ಅದಕ್ಕೂ ಅಥವಾ ಮಾತೃವರ್ಗದ ಅಥವಾ ಮತ ಸಂಪ್ರದಾಯ ಅಂದರೆ ಮಕ್ಕಳ ಕಟ್ಟು ಅಥವಾ ಅಳಿಯಕಟ್ಟು ಸಂಪ್ರದಾಯ ಇತ್ತನೇಟ ನಮ್ಮ ಇತ್ತನೇಟ ನಮ್ಮ ಅದು ವೀರರು ಶೂರ್ಯರು ವೈದ್ಯರು ಅಂಜನೆ ಎಂಚಿನ ಮಂತ್ರಲ್ಲ ರಾಜಗೆ ಅಧೀನರಾದ ರಾಜಗೆ ಬಿಟ್ಟು ನಮ್ಮ ಕೋಟಿಚೇನೆ ಕಥೆ ಕೇಳ್ತ ಬಳ್ಳಾರಿ ಏಕ ಬಲ ಕೊಡ್ತಾನೆ ಅಂಜನೆ ಅವು ಕೂಡ ಒಂದು ನಮ್ಮ ಆರಾಧ್ಯ ದೇವತೆ ಆದ ಆರಾಧ್ಯ ಮೂರ್ತಿ ಆದ ಎಂಗ್ಲೆ ಒಂದು ಮಾದರಿಯಾದ ಬದಲಿನ ಆ ಒಂದು ಚೈತನ್ಯರು ಎಂಗ್ಲೆ ಇತ್ತಲ್ಲ ಎಂದು ಮನಸ್ಸು ಪ್ರತಿ ಯೋಜನೆಗಳ ಆ ಕೋಟಿಚೇನೆಯ ಪ್ರತಿ ಯೋಜನೆಗಳ ಎದುರು ಸ್ಥಾನದ ಶಕ್ತಿ ಪ್ರತಿಯೊಂದು ಆ ಪ್ರತಿ ಶಕ್ತಿ ನಮ್ಮ ಉದ್ದೀಪನ ಬಂದವರು ನಮಗೆ ಬರ್ತಾ ಸವಾಲು ಎದುರಿಸಾಯರೆ ನಮ್ಮ ತಯಾರಾಗಳು ನಮ್ಮ ಕುಟುಂಬಗಳು ನಮ್ಮ ಸಮಾಜಗಳು ನಮ್ಮ ದೇಶಗಳು ಬರ್ತಾ ಬಲ ಸಮಾಜಗಳು ಬೇರೆ ಬೇರೆ ರೀತಿಯಲ್ಲಿ ಜಿಹಾದ್ ಬಂದ ಮಸ್ತ್ ವಿಷಯಗಳು ಅವು ನಮ್ಮ ಆಲೋಚನೆ ಬಂದೊಂದು ನಮ್ಮ ಜೋಕಿಲೆಗೆ ನಮ್ಮ ಸಂಸ್ಕೃತಿಯನ್ನು ಕಲ್ಪನೆ ಕೊಡೋದು ಅಕ್ಕಳೆಲ್ಲರೂ ನಮ್ಮನ್ನು ನಮ್ಮ ಸಂಸ್ಕೃತಿನ ನಮ್ಮ ಧರ್ಮವನ್ನು ಬುಡಂದಲ್ಲಿ ಅಕ್ಕಡೆ ಪ್ರೇರಣೆ ಬರೋದು ಅಕ್ಕಡೆ ಪೂರ್ತಿ ರಕ್ಷಣೆ ಅಯ್ಯೋ ಚಾವಡಿ ಬರೋದು ಈ ಒಂದು ಕುಟುಂಬಕ್ಕೆ ಬರೋದು ಪ್ರತಿಯೊಂದು ಬಾಲ್ಯಗಳ ಕಂಡುತ್ತಿದ್ದ ಆ ಬಾಲ್ಯದ ಬೆಳವಣಿಗೆಗೆ ನಮ್ಮ ಕಾರಣೀಭೂತರವರು ಒಂದು ಕೀರ್ತನಂ ತತ್ರ ತತ್ರ ಕೃತಮಸ್ತಕಾಂಜಲಿಂ ಭಾಷ್ಪದಾರಿ ಪರಿಪೂರ್ಣಲೋಚನಂ ಮಾರುತಿಂ ನಮತ ರಾಕ್ಷಸಾಂತಕಂ. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಹರಿಗುರುಭ್ಯೋ ನಮಃ. ಕಿನ್ಯ ಮಿತ್ತಡದ ಪುರಾತನ ಮಣ್ಣು ಅನಂತ ಕಾಲದ ಉಳಿಚಿಲಿಗೆ ಬತ್ತಿನ ಈ ಬಿಲ್ಲವ ಸಾಲಿಯಾನ್ ಕುಟುಂಬಸ್ಥರನ್ನ ಒಂಚಮಲ್ಲ ಕುಟುಂಬದ ತರವಾಡದ ಇಲ್ಲದ ನೆನಪುನ ವರ್ಷಾವಧಿದ ದೈವನ ಧರ್ಮ ಕಾರ್ಯದ ಇಡೀ ಕುಟುಂಬ ಒಗ್ಗಟ್ಟಾದ ಐಕ್ಯ ಮತ್ಯಾದ ಒಟ್ಟು ಇಟ್ಟದ ಆ ದೈವನ ಪ್ರಾರ್ಥನೆ ಮಾಡಿದ ಒಂದು ಶುಭಾವಸರದ ಅಮೃತಗಳಿಗೆ ದೇವ್ ನಮ್ಮ ಹಿರಿಯಕರು ಈ ರೀತಿ ಗುಳೆಬಾವನ್ನು ಬರ್ತೀರಿ ಒಂದು ಅವಶ್ಯಕತೆ ನಮಗದಾದ ದುಮ್ಮುಡ್ದು ಇಂಚಿಲ್ಲ ನಮ್ಮಡ ಒಂದು ಕೂಡು ಕಟ್ಟು ಅನ್ಕೊಳ್ಳೋ ಒಂದು ಸಂಪ್ರದಾಯ ಇತ್ತು. ಈ ಕೂಡು ಕಟ್ಟದ ಅರ್ಥದಾದ ಒಂದು ಕೆಂಡ ನಮ್ಮ ಹಿರಿಯಾಕಲೇರು ನಮ್ಮ ಮನೆತನದಕ್ಕಲು ನಮಕ್ಕಲ ಮನೆತನಗಳ ಪಳೆಯುಳಿಕೆದಾದ ನಮ್ಮ ಏರು ನೆಟ್ಟು ದುಮ್ಮುಡಕಲು ಸೇರ್ತಿತ್ತೇವೆ. ಈ ಪಳೆಯುಳಿಕೆಯನ್ನು ಒರಿಪರ ಕಾರಣದಾದ ಒಂದು ಕೇನ ಎಂಗ್ಲೆಂಡ್ ಎಷ್ಟೋ ಜನ ಕರಿದು ಹೋಪನಕಲು ನಮ್ಮದ ಕರಿದು ಹೋಗಲಿಲ್ಲ. ಈ ಕರಿದು ಹೋಪನಕಲು ಒಬ್ಬ ಒಂದು ವ್ಯವಸ್ಥೆ ತಿರ್ಗೊಂಡು ಪೇರವಲ್ಲಿ ನಮ್ಮ ಕರಿದು ಹೋಪ ಅಂತ್ಯ ಆಗುಂಡು ನಮ್ಮ ಅಂತ್ಯ ಏನಿರೋದು ಬೊಕ್ಕಲ್ಲ ನಮಗೆ ಕರ್ಮ ಉಂಟು ಕರ್ಮ ಮುಗಿಯುವುಜಿಗೆ ನಮ್ಮನ್ನ ಸಂಕೋಲೆಡ ಇತ್ತಿನ ಕಿರಿಯಾಕಲಿ ಎರುಲೇರು ಅಕಲ ನಮಕ್ ಆ ಕರ್ಮ ಮಂಡವ ಒಂದು ಬರೋದು ವರ್ಷ ವರ್ಷ ಆಯ್ಕೆ ಎಡಮಾಡುದೇನ 14 ಬಳಸುನ ದೈವದ ಸಮರ್ಪಣೆ ಬಂದು ಈ ಪದ್ಧತಿಯು ಅನಂತ ಕಾಲ ನಡೆದೊಂದೇ ಹೋಗೋದು. ಒಂದು ಪಾತೆನ ಒಂದು ಮನುಷ್ಯ ಸೈತಿ ಒಕ್ಕದಾದ ಸೈಪನೆಡ ಮುಟ್ಟ ಮನುಷ್ಯನ ವ್ಯವಸ್ಥೆ ಒಂದು ಸೈತಿ ಒಕ್ಕದಾದ ತುಲೆ ನಮ್ಮ ಈ ಭೂಮಿಯ ದಾದ ಧರ್ಮ ಒಕ್ಕ ಕರ್ಮದ ಬದುಕನ್ನು ನಡಪಾವ ಈ ಧರ್ಮ ಒಕ್ಕ ಕರ್ಮದ ಬದುಕು ನಮಗ ಸೈತಿ ಒಕ್ಕಲ ಬರೋ ಒಂದು ಪಂದೇರು 1 ವರ್ಷ ಪ್ರಯಾಣ ಒಂದಿಗೆ ನಮಕ್ ಒಳಗೆ ಮೋಕ್ಷ. ಈ 1 ವರ್ಷದ ಪ್ರಯಾಣ ಬರ್ಪುನ ಅಡ್ಡಿ ಆತಂಕಲು ಅವು ತೋಜಂದಿನ ನಮ್ಮ ಕಣ್ಣಿಗೆ ತೋಜಂದಿನ ಆ ಕಣ್ಣಿಗೆ ತೋಜಂದಿನ ಅಡ್ಡಿ ಆತಂಕ ಪರಿಹಾರ ಹೇಗೆ ಮಾಡ್ಕೊಳ್ಳೋದಕ್ಕೆ ನಮ್ಮನ ದೈವ ಒಕ್ಕ ದೇವರು ಆ ದೈವ ದೇವರಿಗೆ ನಮ್ಮ ಮಕ್ಕಳ ಕಟ್ಟಳಿಲ್ಲ ಐದು ನಡೆದೊಂದು ಶಿಷ್ಟಾಚಾರ ಒಂದು ಸರಿಯಾದಿತ್ತಂಡ ನಮ್ಮ ಪೋಪನ ಪ್ರವಾಸದ ಪ್ರಯಾಸ ಪೂಜೆ 5 ಮಂದಿ ಕೆಲವೊಂದು ಕರ್ಮಲ್ಲ ಇಲ್ಲಿ ಬ್ರಾಹ್ಮಣ ಪದ್ಧತಿಯಲ್ಲಿ ಬಾಯಾರಿಕೆಯಿಂದ ನೀರು ಕೊರ್ಪಣ ಸಂಪ್ರದಾಯ ಒಂದು ಬೋಲ್ಪುಜ್ಜಿ ಬಾವಿಲತ್ವ ಉಂಡು ಬಂದ ದೀಪ ಕೊರ್ಪಣ ಸಂಪ್ರದಾಯ ಒಂದು ನನ್ನ ಅವನು ಬೋನ ದಾಖಲೆಗೆ ಜಪ್ಪೆರ ಮೂಡು ಹಾಸಿಗೆ ಕೊರೋಡು ದಿಂಬು ಕೊರೋಡು ಇಂಚಿತ್ತಿನ ಮಾಂತ ಸಂಪ್ರದಾಯ ಉಂಟು ಅದು ನಮ್ಮನೆಟ್ಟುದಾದ ಉಂಟು. ಹೈಂದವ ಸಂಸ್ಕೃತಿ ಅರ್ಥಾತ್ ಸನಾತನವಾದ ಭಾರತೀಯ ಪರಂಪರೆ ನಮಗಿನಿಕ್ಕಲ 14ಕ್ಕೆ ಸೇರ್ಸಾಯ್ದಿಡ ಮೋಕ್ಷ ಇದ್ದಿ ಇನ್ನಿಕ್ಕಲ ಸಂಪ್ರದಾಯ ಉಂಟು ನಮ್ಮ ಅಪಗಾಮಿನ ಓರು ಸೇರಾವುದು
ಜಾಗದ ಇದೆ ಕೊಲ್ಲ ಗಂಟೆ 4 ಮಾಲಿಗೆ ಇಲ್ಲ ಕಟ್ಟನೆ ಆ ಇಲ್ಲದ ಸೇರಂಡ ಶಾಸ್ತ್ರವನ್ ಕೂಡ ಬಾಬುಜಿ ಹೋಲ್ ಸೇರಾವುದು ಈಗಲ ತರವಾಡದ ಮೂಲ ಇಲ್ಲವ ಉಂಡು ಈಗಲ ಕುಟುಂಬದ ಇಲ್ಲವಂತೂ ಹಕ್ಕದ ಇಲ್ಲವ ಉಂಡು ಆ ಇಲ್ಲದ ಸೇರಾವುದು ಅವಳು ದೈವಲುಲ್ಲಿ ಆ ದೈವಗಳ ನಮಕಲ ಒಂದು ಅನ್ಯೋನ್ಯವಾಯಿನ ಸಂಬಂಧ ಅವು ಅಪ್ಪೆಗಳ ಬಾಲಗಿಪ್ಪನ ಸಂಬಂಧ ಈ ಸಂಬಂಧ ನಮ್ಮ ಹಿರಿಯಕಲು ಅನಂತ ಕಾಲದ ಗುಳೆಪಾವನ್ನು ಬೆಳೆಯರು ಸುಮಾರು 2.5 ತಂತ್ರಗಳ ಪಾದ್ಯರ್ಗ ಪಂಪೇರಾದ ಸುಮಾರು 2,500 ವರ್ಷಗಳ ಮಿತ್ತದ ಇತಿಹಾಸ ಉಂಟು ಈ ಪರಂಪರೆ ಅಂಚಪಂಡಿ ವಿಕ್ರಮಶಕ್ಯಕ್ಕೆ ನಮಗೆ 5,000 ಮಿತ್ತದ ಇತಿಹಾಸ ಉಂಟು ನಮ್ಮ ಸನಾತನ ಭಾರತೀಯವಾಯಿನ ಪರಂಪರೆಗೆ 5,000 ಮಿತ್ತದ ಇತಿಹಾಸ ಉಂಟು ಒಂದು 1,000 ವರ್ಷಗಳಾಗ್ತಾವು 2,000 ವರ್ಷಗಳಾಗ್ತದೆ 1,000 ವರ್ಷ ಅಥವಾ 2,000 ವರ್ಷ ಮ್ಲೇಂಚರನ ದಾಳಿ ನಮ್ಮ ಮಿತಾತಿ ಇನಿಕಲ ನಮ್ಮನ್ನ ಕೂಡ್ಕಟ್ಟು ಪೊಲ್ತಂದ ಇನಿಕಲ ನಮ್ಮನ್ನ ಸಂಬಂಧಲು ಪೊಲ್ತಂದ ಮತಾಂತರ ಈಜಿ ಆಗುದು ಐದು ಮತ ಆದ್ಮಲ್ಲ ಒಕ್ಕಣೆ ಕೊಡ್ಪನ ಕತ್ತಿಜ್ಜಿ ನಮ್ಮನ್ನ ಕೂಡ್ಕಟ್ಟುವರಿಂದ ಮಾತ್ರ ನಮ್ಮನ್ನ ಧರ್ಮವರಿಗೆ ಧರ್ಮ ಬಂದ್ಬಿಡ ಒಂದು ಮಲ್ಲ ಆಲದ ಮರ ಅರ್ಥಾತ್ ಅಶ್ವತ್ಥ ವೃಕ್ಷ ಅವು ಜೀವಂತ ಒಲಿಯೋಡುಂದ ನಮ್ಮ ಈ ಕೂಡುಕಟ್ಟನ್ನು ಬೆಳೆಪಾಡುದು ಈ ಕೂಡುಕಟ್ಟು ಬಹಳ ಅವಶ್ಯಕ ಇನ್ನು ಮಾತ ಪನ್ಬೇರು ಜಾತಿ ಕುಡ್ದ ಮದಿ ಬಂದ ದಾದಾಪುನ ಒಂದು ಪನ್ಬೇರು ದುಮ್ಮುಡು ಸೈಂಟಿಫಿಕ್ ಒಂದು ರೀಸನ್ ಉಂಟಾಯಿತು ಒಂದೇ ಬಾರಿ ತಗೊಂಡು ಮದಿ ಬಂದ ಬುದ್ಧಿಮಂದ್ಯ ಅಂಗವಿಕಲ ಬಾಲೆ ಪುಟ್ಟುನಿಗೆ ಒಂದು ಸತ್ಯನ ಇನ್ನಿಕಲ ಸತ್ಯ ಎರಡ ದಾಳ ಒಂದು 200 ಉದಾಹರಣೆ ಕೊಡುವೇನು 5ನೇ ಬಗ್ಗೆ ನಮ್ಮ ಅಧ್ಯಯನ ಬಂದೋದಿಲ್ಲ ಅಂದ ಎರ ಬಂದ್ಬೇರು ಸ್ವಾಮಿಲ ಇದ್ದಾನೆ ಮಲ್ಲ ಆರ್ಧೈನಿಕ ಮಾತ್ರ ತಡೆ ಮಲ್ಪುವೇರು ಎಂದು ಬಂದ್ವಿ ಸೈಂಟಿಫಿಕಲಿ ಇನ್ನಿಕಲವು ಸತ್ಯ ಅವರು ಡಾಕ್ಟರ್ ಬಂದ್ಬೇರು ಒಂದು ಗೈನಕಾಲಜಿಸ್ಟ್ ಫೇಮಸ್ ಡಾಕ್ಟರ್ ಬಂದ್ಬೇರು ಇನ್ನಿಕಲ ಬಡಿ ದಾಯಿ ಗೊತ್ತಾಗುಜಿ ಆ ಬರಿತಾನೆ ಪೊಂಗಂತಿ ಮನ್ಮೇವರಲ್ಲಿ ಪಂಗುನಿಕ 10 ಹಲವು ಕಾರಣವಿಲ್ಲ ನಮ್ಮನ್ನ ಹಿರಿಯಾಕಲಿಗೆ ಎಜುಕೇಶನ್ ಇತ್ತೀಚೆಗೆ ಬಂದ್ಬೇರು ಮಾನ್ಯ ವಿದ್ವಾಂಸರಾಯಿನ ಖ್ಯಾತ ಸಂಶೋಧಕರಾಯಿನ ಗಣೇಶ ಮೀನ್ ಸಂಕಮಾರಲ್ಲಿ ಬಹಳ ಅಧ್ಯಯನ ಮಂಡಲೇ ಒಳ್ಳೆಯದು ದೈವದ ವಿಷಯ ಹಿಡಿಕು ನಮ್ಮನ್ನ ಕೂಡುಕಟ್ಟದ ವಿಷಯ ಹಿಡಿಕು ಬಹಳ ಅಧ್ಯಯನ ಮಂಡನ ಅಂಚಾದ ಮಂದ ಸಂಶೋಧನಾ ಕೇಂದ್ರಗಳ ಅದು ನೇಮಕ ಮಲ್ಪುವುದು ಇಂದದ ಪಿರವುದ ಉದ್ದೇಶದಾದ ಬಂಡ ಆ ಅಧ್ಯಯನದ ಪಿರವುಡಿಪುನ ಸಂಪಾದನೆದ ಬರಹ ಐದು ಕೆಲವಾರು ವರ್ತುಲದ ದಿಕ್ಕಿನ ಅಧ್ಯಯನ ಗ್ರಂಥಗಳಿಲ್ಲ ಅನೇಕ ವಿದ್ವಾಂಸರು ಗ್ರಂಥ ಬರೆದಿದ್ದಾರೆ ಈ ಕಾರಣದವರ ನಮಕ್ ಆ ಬರಿ ಪನ್ಪುನ ಒಂದು ಕೂಡುಕಟ್ಟು ಉಂಟು ಇದು ಒಂದು ಸಾಲೆಯಾದ ಬರಿ ಉಂಟು ಬಿಲ್ಲವ ಬಂಡ ಬಹಳ ಮಲ್ಲ ಬರೀತಾನೆ ಬಿಲ್ಲವ ಮನೆತಾನ ಬಂಡ ಬಹಳ ಮಲ್ಲ ಬರೀತಾನೆ ತುಂಬ ಮೂಜಿ ಪರಂಪರೆ ಇರುತ್ತದೆ ಕಡಲಾಯೆ ಮಡಲಾಯೆ ಕೊಚ್ಚಲಾಯೆ ಈ ಮೂಜಿ ಪರಂಪರೆ ಎನ್ನುತ್ತದೆ ಈ ನಿಕ್ಕಲು ಶಾಶ್ವತನೇ ಉಂಟು ಅಂಡ ಒಲಿ ಒಂದು ಕೂಡುಕಟ್ಟು ಎಂಕಲ್ ಬೆದ್ದು ಎಂಕಲ್ ಒಂಜಿ ಈಗೋಪತ್ತೊಂದು ಎನ್ನನೇ ಒಂದು ಮಲ್ಲ ವ್ಯವಸ್ಥೆ ಏನ್ ಮಾಡ್ಬೋದು ನನೊಂದು ಎಂಕಲನೆ ಕುಲ ತಾರು ಕೂಡೋರಿ ಆ ಅರ್ನಾಟಿಗೆ 15 ಮಂದಿ ಹೋಗುನಿ ಮುಂದಾಡಾಡು ಬಂದ ಕೂಡುಕಟ್ಟು ಪೋಲಿ ಈ ಕೂಡುಕಟ್ಟು ಪೋಲಿ ಪಂದೆ ಆ ಮನೆತನನೇ ಬುಡೆಪ ಒಂದು ನಮ ಐತ ಸಂಕೋಲೆ ಇತ ಒಂಜಿ ನಂದಾದೀಪ ದಿನಗ ಆ ನಂದಾದೀಪಕ್ಕೆ ಒಂದು ಚೈನ್ ಸೇರಿಸಾವೆ ಆ ಚೈನದ ಒಂದು ಗಣಸ್ ಬುಡ್ನ ನಂದಾದೀಪ ಡಾಮದಿತ್ತು ನಂದಾದೀಪಕ್ಕೆ ಬರ ಹೋಗಿ ಆ ಗಣಸದ ಚೈನ್ ನಿಕಲು ಈ ಕುಟುಂಬದ ಹಿರಿಯ ಕಿರಿಯಾಕಲು ನಿಕಲು ಮಾತ್ರ ಒಂದು ಚೈನ್ ಸಿಸ್ಟಮ್ ಈ ಚೈನ್ ಸಿಸ್ಟಮ್ ಅನ್ನು ನಮ್ಮ ಗಟ್ಟಿ ಮಾಡ್ಬೋದು ನನ್ನದ ಕಿರಿಯ ಜೋಕ್ಲು ಇದಕ್ಕೆ ನಮ್ಮ ದೈವಲ್ಲಿ ಹೇಳು ಪರಿಚಯ ಬಂದು ಅವಶ್ಯಕತೆ ಉಂಟು ಇದರಿಂದ ಎಲ್ಲೇ ಮ್ಯೂಸಿಯಂ ಗೊತ್ತು ಕೂಡ ಈ ದುರಂತ ನಮ್ಮನ್ನ ಪರಂಪರೆ ಬರಲಿ ಅದಕ್ಕೋಸ್ಕರ ನಮ್ಮನ್ನ ಹಿರಿಯಾಕಲು ಈ ವ್ಯವಸ್ಥೆಯನ್ನು ಮುಳೆಪಾಯಿದು ಆ ಕಾರಣದ ಈ ಹಿಂದೂ ಸಮಾಜ ಸಾಂಸ್ಕೃತಿಕವಾದ ಗಟ್ಟಿಗಿನ ಸಮಾಜ ನಮಗೊಂದು ಎಲ್ಲ ಸಂಸ್ಕೃತಿ ಉಂಟು ಸಂಸ್ಕಾರದ ಗುರುಚಿಲು ಉಂಟು ನಮಗೆ ಈ ಸಂಸ್ಕೃತಿ ఒక ಸಂಸ್ಕಾರ ಒಯ್ದು ಬರ್ತದೆ ಸಂಸಾರ ಬರ್ತದೆ ಆನು ఒక ಪೊಣ್ಣು ಅನ್ಪದ ಪುರುಷ ఒక ಪ್ರಕೃತಿ ಈ ಪುರುಷ ఒక ಪ್ರಕೃತಿ ಸೇರ್ನಾಗ ಐದು ಬರ್ತದೆ ಹೋಗಿ ಸಂಸಾರ ಆ ಸಂಸಾರದ ಕೊರ್ನ ಕಕಾರ ಆ ಸಂಸಾರನೇ ಪುನಃ ಸಂಸ್ಕೃತಿಯು ಸಂಸಾರನೇ ಪುನಃ ಸಂಸ್ಕಾರ ಆ ಸಂಸ್ಕಾರದವರ ನಮ್ಮ ಉಳಿಸಿದ ಬತ್ತ ಇನಿ ನಮಡ ಆ ಒಲಿಯೋಡು ಬಂದ್ಕೊಂಡ ಕಾರಣಕ್ಕೆ ನಮ್ಮ ಹಿರಿಯಾಕಲು ಈ ವ್ಯವಸ್ಥೆ ನಮಡ ನಡಪಾದು ಅಲ್ಲಿನ ಉಳಿಸಿದ ಕನಪಾದಿರು ಈ ವ್ಯವಸ್ಥೆ ನಮ್ಮ ಬಲಿಷ್ಠ ಆಗೋದು
ಮಾಂತ ಸಮುದಾಯ ಅರ್ಥಾತ್ ಹಿಂದೂ ಸಮಾಜದ ಉಳಿಯುಪುರ ಮಾಂತ ಜಾತಿ ಕಟ್ಟಲು ಅವು ನಮಗೊಂದು ಪರಂಪರೆ ಅಂಡ ಆ ವ್ಯವಸ್ಥೆಯಲ್ಲಿ ನಮ್ಮ ಪಿದೆ ಬಂದಾಗ ನಂಗೆ ನಮ್ಮ ಧರ್ಮದ ನೆನಪಾಗುದು ಧರ್ಮ ಬಂಪುನ ಒಂದು ಒಗ್ಗಟ್ಟಿನ ಸೂತ್ರ ನೇಯ್ಗೆದ ಬಲ್ಲು ಬಂದ್ರಿ ಮಲ್ಲಿಗೆ ಭಗವಂತನ ಕೈಗಾಲದ ಪೋಂಡ ಈ ಬಲ್ಲು ಬಂದ್ಬಿಡು ಈ ದಾಯಿ ಒಲಿವಲಿ ಬಿಡಿ ಬಿಡಿಯಾದ ಕೋಪ ಯಾನ್ ನಿಂಕ್ಲೇನ್ ಮಾತ್ರ ಸೇರಾದ ವರಾಣಿ ಕೊಡೋದು ಬೇರೆ ಓಪಾಪೆ ಬಂದು ಆ ಬಲ್ಲು ಬಂದ್ಬಿಡು ಈ ಬಲ್ಲು ಬಂದ್ಬಿಡ ಮಲ್ಲ ಒಂದು ಧರ್ಮ ಈ ಧರ್ಮ ಮಲ್ಲಿಗೆ ದಲಕ ಬೇತೆ ಬೇತೆ ವಿಂಗಡಣೆ ಆಗುತ್ತೆ ನಮ್ಮನ್ನ ಬೇತೆ ಬೇತೆ ಜಾತಿ ಬೇತೆ ಬೇತೆ ಪರಂಪರೆ ಒಟ್ಟು ಒಂದು ಕುಲಗೋಪನಿ ಧರ್ಮ ಈ ಧರ್ಮ ನಮకు ಒಂದು ಸೂತ್ರದ ಲೆಕ್ಕ ಒಂದು ನೇಯ್ಗೆದ ಲೆಕ್ಕ ಅವು ನಮ್ಮನ್ನ ಮಧ್ಯದ ಗುರುಚಿಗೆ ಬರಲು ಬಂದ್ಬಿಡ ಕಾರಣಕ್ಕೆ ಆರುಷೇಯವಾಗಿನ ಒಂದು ಭಾರತೀಯ ಸನಾತನ ಪರಂಪರೆ ಅನಂತ ಕಾಲದ ನಮ್ಮನ ಒಟ್ಟಿಗೆ ಗುರುಚಿಗೆ ಬೈದರೆ ಮುಂದೇನು ಈ ಬಿಲ್ಲವ ಶಾಲೆಯ ಕುಟುಂಬಸ್ಥರು ಐದು ಗುಳೆಪಾವೊಂದು ಬಹಳ ಕಾಲದ ವೇಳೆ ನಡಪಾವೊಂದು ಬತ್ತಿನಿರ್ದಾಗರ ಬಹಳ ಭೂಮಿ ಈ ಮಣ್ಣಿನ ಒರಿದು ತಂತ್ರಜ್ಞಾನ ಪಂಡಿತರು ಆ ಮಣ್ಣದ ಗುಣ ನಮ್ಮನ ಮಣ್ಣಿಗೆ ಪರಿಮಳದ ಒಂದು ಮಲ್ಲ ಕಂಪು ಆ ಮಣ್ಣೆ ಪ್ರಸಾದ ನಮಗೆ ಇಂಥ ಸುಬ್ರಹ್ಮಣ್ಯದ ಕೊಂಡ ಪ್ರಸಾದ ಬೇತೀಜ ಮಣ್ಣೆ ಪ್ರಸಾದ ಅಂತಾದ ಈ ಮಣ್ಣಿಗೆ ಬಹಳ ವಿಶೇಷವಾಗಿನ ತಾಕತ್ತುಂಟು ಆ ತಾಕತ್ತು ನಮ್ಮನ್ನ ಬದುಕಲು ನಡಪಾವನುಗ ಈ ಪರಿಚಯ ಮಲ್ಪುನ ವ್ಯವಸ್ಥೆಗೆ ಎಂಗ್ಲೇ ನಡುಮುಟ್ಟಲ್ಲ ಕೂಡ ಇದ್ದಾರೆ ನಮ್ಮನ ಭಾಜಪಾದ ಈ ಕ್ಷೇತ್ರ ಘಟಕದ ನಗರಾಧ್ಯಕ್ಷರಾಗಿನ ಚಂದ್ರಹಾಸ್ ಪಂಡಿತ್ ಹೌಸ್ ಆರವಾರ ಮಟ್ಟಕ್ಕೆ ಬಂದಿನ ಸ್ವಾಮಿಗೆ ಇಂಚ ಕಾರ್ಯಕ್ರಮ ಒಂದು ಬರೋದು ಒಂದು ಬಂದೇರಿ ತುಲೆ ಹಿಂಜ ಕಾರ್ಯಕ್ರಮದಲ್ಲಿ ಕುಳಿದು ಹಿಂಜ ಒತ್ತಡ ಇಪ್ಪುಂಡು ಅಂದ್ರೆ ಈ ತುಮಲ್ಲ ಒಂದು ಕೂಡು ಕಟ್ಟದ ಕುಟುಂಬದ ನರುಡು ಬರ್ತದೆ ಎಂಗಲು ಭಾಗ್ಯಾನದ ತುಲೆ ಏಕ್ ಒಂದು ಪೊರ್ಲ ಗಂಟು ಬಂಡ ನಮ್ಮನೆ ದೊಡ್ಡ ತಂತ್ರಜ್ಞಾನ ಮತ್ತೆ ತಂತ್ರಜ್ಞಾನದ ಗಾಡಿ ಉಂಟದಾಗ ನಮ್ಮ ಗಾಡಿ ಬರ್ತದೆ ನಮ್ಮ ಗಾಡಿ ಬಂದಾಗ ವಿದ್ವಾಂಸರ ಗಾಡಿ ಬಿರಾವುದು ಮುಂದೆಲ್ಲ ಒಟ್ಟಾಗ ಒಂದೇ ಸಂದರ್ಭ ಎಂಗ್ಲೇ ಬಂದಿದೆ ಒಂದೇ ಕೈ ಮುಗಿದಲು ಒಟ್ಟಾಗುದು ಎಂಗ್ಲೇ ಬಂದಿದೆ ಅಪದ ಮೂಜಿ ಜನಲ್ಲ ಅವ್ನು ಒಟ್ಟಾಯ ಐದು ಕಾರಣ ಅಪದ ನಮ್ಮ ಈತಿ ಅನ್ನೋದು ಈ ಮಣ್ಣದ ಸತ್ಯ ಅವು ಕಲ್ಲುರೊಟ್ಟಿ ಮಾರಾಹಿ ಕಲ್ಲುರೊಟ್ಟಿ ಪಂಜುರ್ಲಿಪ್ಪು ಮಂತ್ರದೇವರೊಟ್ಟಿ ಇಪ್ಪು ಒತ್ತೆ ಪಂಜುರ್ಲಿಪ್ಪು ವಿಜಯಪುರ ನಾಗದೇವರ ಗುಳಿಗೆ ರಾಹು ಇಪ್ಪು ಅಥವಾ ಆರಾಧ್ಯ ಕೊರಗಜಿ ಇಪ್ಪು ಈ ಮಂತ ಸತ್ಯಲ್ಲ ನಮ್ಮನ್ನ ಈ ಸಂದರ್ಭದ ಮೂಲ ಒಟ್ಟು ಮಾಡಿದ ಮಣ್ಣ ಮೂಲ ವೈದ್ಯರು ಉಳ್ಳೇರನ್ನ ಅರ್ಥ ಮೂಲವರಿ ಪಂಡಿತರು ಉಳ್ಳೇರನ್ನ ಅರ್ಥ ಆ ಪಂಡಿತರಿಗೆ ಪುರ ಗೊತ್ತು ಆ ವೈದ್ಯರಿಗೆ ಪುರ ಗೊತ್ತು ಅಂಚಾತೂಲೆ ಈ ಚಾವಡಿಗೆ ಪುದಾರ ಮಾಡಿದಾಗ ಬಿರ್ಮುವ ಅಂಗಣ ಅಂದಿದ್ದೀರಿ ಅರ್ಥಾತ್ ಆ ಹಿರಿಯಾರ್ನ ಪುದಾರ್ನ ಅಂಚೆನೆ ಬುಡಪಾವನ ವೈದ್ಯರು ಇನ್ನು ಎಂಗ್ಲೆಗೆ ಆ ಪುದಾರ ಮಲ್ಲ ತೋರಿಸಿ ಇತ್ತೆ ಮಾತ್ರ ಆಧುನಿಕ ವ್ಯವಸ್ಥೆಗೆ ಬರ್ತದೆ ಕ್ಯಾಲೆಂಡರ್ ತೂಪನ ಸ್ಥಿತಿ ಆಗ್ತದೆ ಪುದಾರ ಏನ್ ದೀಪು ನೀನು ಪುದಾರಗಳು ಮಾಡಿದ ಶಾಸ್ತ್ರವತ್ತ ಪುದಾರ ಜೀವನಿದ್ದೆ ನಾರಾಯಣ ಅಂತ ಬಂದವು ದೇವರನ್ನ ನೆನಪಾವುದು ಬಂದ ಕಾರಣಗ ನಾರಾಯಣ ಬಂದ್ಬಿಡ ಪುದಾರ ದಿದ್ದೇರು ವಿನಃ ಬುಕ್ ಆಯ್ತ ಅರ್ಥದಾದ ಗುರ್ತದಾದ ತಿಳುವಳಿಕೆ ಮಲ್ಪುನಾದ ಮಲ್ಲ ಜ್ಞಾನ ನಮ್ಮನ ಹಿರಿಯಾಕಲ್ ಇತ್ತೀಚೆ ಅಂಡ ಆ ಲೆಪ್ಪುಡು ದೇವರನ್ನ ಪುರಪಿಪ್ಪೋಡು ಬಂದ್ಬಿಡ ಒಂದು ಮಲ್ಲ ಸೊಬಗು ನಮ್ಮನ ಕೂಡು ಕಟ್ಟಡ ಇರ್ತದೆ ಆ ಕಾರಣದ ಅವರ ಈ ಕೂಡು ಕಟ್ಟಡ ನನದ ಜೋಗಲಿಗೆ ಗುಳೆಪಾಗ ಜೋಗಲಿಗೆ ತೆರಿಪಾಗ ಈ ಮನೆತನದ ಒಟ್ಟಿಗೆ ನಮ್ಮನ ಸಂಸ್ಕೃತಿ ಗುಳೆವಾಡ ಪದೊಂದು ಮಂದಿರಗಳ ಎಡೆಪು ಬಯಸೊಂದು ವಿರಮಿಸಾವ ಪ್ರಭು ಶ್ರೀಮಂತ ರಾಮಚಂದ್ರ ಹಿರಿಯ ವಿದ್ವಾಂಸರು ವಿಶ್ರಾಂತ ಉಪನ್ಯಾಸಕರೇ ಸಂಶೋಧಕರ ನಂಜಿನ ಪ್ರೊಫೆಸರ್ ಶ್ರೀ ಗಣೇಶ ಮೀನ್ ಸಂತಮಾರ್ ಬೇರಡ ವಿನಂತಿ ಅಯ್ಯಂದ ಲಾನಾದೇರ ಒರಿಗಿಂಡೆದ ಪಾಕ್ಯ ನೋಡೆ ಕರ್ಡೆದ ಕಾಯಿಗೆ ಕಪ್ಪಾಯಿ ಪಂಜಿ ತುಂಬೆದ ಪುಪ್ಪುಗು ಪುಲ್ಪಾಯಿ ಪಂಜಿ ಆಣದು ಆಣು பொண்ணது பொண்ணு பஞ்சிலுதானே உதிய உதிப்பனாதெந்தானா ಒತ್ತೆ ಪಂಜುರ್ಲಿ ಕಲ್ಲುಟ್ಟಿ ಪಂಜುರ್ಲಿ ಮಂತ್ರ ದೇವತೆ ಹೊರಗಜ್ಜೆ ಕುಂದಯದಾರು ಈ ಮಣ್ಣಿಡು ನಿಲೆಯಾತಿನಂಚಿನ ಮಾತ ಶಕ್ತಿಲೆಗೆ ತರತಕ್ಕ ನೀಲೇಶ್ವರ ತಂತ್ರಿಗಳು ಇಂಕರು ಪಾಠದ ನುಡಿಕೆ ಹೊಂದಿದ್ದ ನೀಲೇಶ್ವರ ತಂತ್ರಗಳು ಇನಿ ಆ ನೀಲೇಶ್ವರ ತಂತ್ರಗಳ ರೂಪನು ನಮ್ಮ ಎದುರಿದಿ ಒಂದು ಬಿಲ್ಲವ ಕುಟುಂಬದ ವಿಷಯಗಳು ಸಮುದಾಯದ ವಿಷಯಗಳು ಆ ಮನಸ್ಸು ಅಗಲಾದ ಕಣ್ಣಿನ ಪಾತೆರ
ಅವು ನೂದು ಸತ್ಯ ಎಂಕುಲು ಪಂಪಿನೆಂದು ಅರ್ನಂಚಿನ ಕಲ್ನ ಬಾಯಿದ ಆ ವಿಷಯ ಬರ್ತನನ್ನು ಅಂಡ ಐದು ದಿಂಜ ಅರ್ಥವನ್ನು ಪಂಪಿನಂಚಿನ ಪಾತ್ರವನ್ನು ಕಂಡು ಪೂಜ್ಯ ಎಂಕಲ್ನ ಆರಾಧ್ಯ ಮೂರ್ತಿ ಗುರುಪುರ ವಜ್ರದೇಹಿ ರಾಜಶೇಖರಾನಂದ ಸ್ವಾಮೀಜಿಯರು ಏಪಲೆಯಲ್ಲಿ ಕ್ಷೇತ್ರ ಯಾನ್ ಇದ ಮುಕ್ಕಲ ಅಡೆಗೆ ಪೋತಿನೇ ಎತ್ತದಿದೆ ಅಣ್ಣ ಇನಿ ಮುಲು ದಿಂಜ ಜನ ಅಪ್ಪನ ಕುರುಲೇರೆ ದಿಂಜ ಜನ ಜವನಿರುಲೇರೆ ದಿಂಜ ಜನ ಜೋಕುರುಲೇರೆ ದಿಂಜ ಜನ ಹಿರಿಯರುಲೇರೆ ಒಂದು ಒಂಜಿ ಯಾನ್ ಬಂದ್ಕೊಂಡು ಅಂಡ ಒಂದೊಂದು ವರ್ಕ್ ಶಾಪ್ ಇಲ್ಲಿ ಒಂದೊಂದು ಶಿಬಿರ ಇಲ್ಲಿ ವೈದ್ಯ ಶಿಬಿರ ಗೊತ್ತುಂಡ ಒಂದು ನಮ್ಮ ಸಂಸ್ಕೃತಿನ ಕಟ್ಟರೆ ಸಂಸ್ಕೃತಿನ ಒರಿಪರೆ ಕೂಡು ಕುಟುಂಬದ ಒಂಜಿ ಸ್ವಾಮೀಜಿ ಪಂಡಿಲೆಕ್ಕ ಐತ ಅಗತ್ಯದಾದ ಪಂಪಿನ ತಿಳಿಯಂದ್ರೆ ಕೂಡ ಅದು ಒಂಜಿ ಬಿಲ್ಲವ ಸಾಲ್ಯ ಕುಟುಂಬಸ್ಥರು ಪಾಡೊಂದಿನಂಚಿನ ಒಂಜಿ ಶಿಬಿರ ಅಂದು ಎನ್ನೊಂದೆಯ ನಿಜವಾದ ಆಮೇಲೆ ಬರ್ಪಿನ ಬರ್ರೆ ಮನಸ್ಸೆಲ್ಲ ಇತ್ತಿಜಿ ದಾಯಿ ಎಂದು ಗೊತ್ತಜ್ಜಿ ಕಾಡೆ ಕುಲ್ಯ ಕಾಡೆ ಯಾನು ಬೇಗ ಲಕ್ಕವೆ 4 ಗಂಟೆಗೆ ಲಕ್ಕದ ಯೋಗಕ್ಕೆ ಹೋದು ಆ 1.5 ಗಂಟೆ ಯೋಗ ಮಾಡ್ತದೆ ಬರ್ಪಿನಂಚಿನ ಪೊತ್ತುಡು ಫೋನ್ ರಿಂಗ್ ಅವನು ಮನಸ್ಸು ತರ ಕಿರಿಕಿರಿ ಹಾಕೊಂಡು ಫೋನ್ ರಿಂಗ್ ಆಗಿ ಸಾಕು ಫೋನ್ ದೆಪ್ಪುನಾಗೆ ಚಂದ್ರಹಾಸ ಪಂಡಿತ ಅವಶ್ಯ ಪಾತೆರಂದ ಉಪಯೋಗಿ ಪಾತೆರನ್ನ ಪಂಡೆ ಎಂಚ ಒಪ್ಪಿದನೆ ಹೆಂಗ್ ಗೊತ್ತಜ್ಜಿ ಈ ಕಾಡೆದ ನಿರ್ಧಾರ ಆಂಡ ಇಡೆ ಬತ್ತಿ ಬೊಕ್ಕ ಎಂತ ತೋಜಿಡು ತುಳುನಾಡು ನಮ್ಮ ಸಂಸ್ಕೃತಿ ಅಲಿಯುಡು ಕೂಡುಕಟ್ಟು ಅಲಿಯುಡು ನಮ್ಮ ಸಂಸ್ಕಾರ ಪೋಪುನು ಪಣಂ ಕೊಡ್ಪಂತೆ ಸತ್ಯ ಪಂಪೆಯನ ಈ ಒಂಜಿ ಕಿನ್ಯ ಮಿತ್ತಡೆದ ಈ ಒಂಜಿ ನಡೆಟ್ಟು ಉಂಟು ತೂಪುಡು ನಾಡ ಈ ಬಿರ್ಮು ಅಂಗಣದ ಒಂಜಿ ಮುಟ್ಟುಡು ಉಂಟು ತೂಪುಡು ನಾಡ ಅತ್ತಡ್ದು ನಮ್ಮ ತಲಪಾಡಿದ ರಾಜ ಮಾಡ್ಕೊಡ್ದು ಇಡೆಗೆ ಬನ್ನಾಗ ಎಂತ ತೋಜಿಡು 1.5 ಕಿಲೋಮೀಟರ್ ಬಂತೇರು ಮಾಡ್ರೆ ಉಲಾಯ್ ಬರೋದೊಂದು ಎಂಚಿನ ಕತೆ ಅಂದು ಆಂಡ ಎಂಚ ಇಡೀಗೆ ಕನ್ನಡದಿಂದ ಬಂದಾಗ ಒಂದು ಶಕ್ತಿ ಹೋಯ್ತೊಂದು ಬರ್ತಿರಕ ಏನ್ರೆಂಡು ಸ್ವಾಮೀಜಿನ ಗಾಡಿ ಆಯ್ತ ಪಿರಾವುಂದೆ ಬರ್ತೇನೆ ಏತು ಉಲಾಯ್ ಬರ್ತಂದಲ್ಲ ಒಕ್ಕಲ ಒಂದು ಮಾರೆ ಯಾನ್ ದಾಯ ಒಂದು ನಿಕಟ ಪಣೊಂದು ಲೆಕ್ಕೆಯಿಂದ ಈ ಜಾಗಡೆ ಒಂದು ಸತ್ಯ ಖಂಡಿತವಾದ ಒಂದು ಸತ್ಯ ಉಂಟು ಉಳಿದ ಜೋಕ್ಲೆಗೆ ಅಗತ್ಯ ಬರೋದಿಲ್ಲ ಇನಿ ಜೋಕುಲು ಜವನಿರು ಆ ಭೂತ ಪಂಡ ದೈವ ಪಂಡ ದೇವೇರ್ ಪಂಡ ಮನೆ ಮಂಚವು ಪಂಡ ಮುಗಮೂರ್ತಿ ಪಂಡ ಅವು ಬಾರಿ ಸಸಾರ ಎನ್ನು ನಂಚಿನ ಒಂಜಿ ಕಾಲದಂಚಿ ನಮ್ಮ ಬಲ್ಲ ಅವನಿ ನಾಟಕ ಪಂಪಿನಂಚಿನ ಕಾಲದಂಚಿ ನಮ್ಮ ಉಲ್ಲ ಅಂಡ್ ಒಂಜಿ ಪಂಪೆ ಸತ್ಯ ಪಂಪೆ ನಿಕಳ್ಳ ಯಾನೊಂಜಿ ಎಂಗಿತ 22 ವರ್ಷ ಒಂದು ಬರ್ತಂಡ ಸಾಧಾರಣ ಒಂದು 40 ವರ್ಷ ಯಾನ ಈ ದೈವಾರಾಧನೆದ ವಿಷಯಗಳು ಸಂಶೋಧನೆ ಮಂದಿನಾಯೆ ಬೇರೆ ಜಾಗಲಿಗೆ ಪೋತೆ ತುಳುನಾಡಿನ ಸಾಮಾನ್ಯ ದೈವಲಿನ ಬಗ್ಗೆ ತಿಳಿಯುತ್ತೆ ಅನೇಕ ಇನಿ ಮುಟ್ಟಲ ದೈವ ಬಣ್ಣದಾದಂಗೆ ಗೊತ್ತೇ ಇನಿ ಮುಟ್ಟಲ ಗೊತ್ತುಜ್ಜೆ ಅವೇನೇ ಯಾರು ಸುರುಟ್ಟು ಬನ್ನಿ ಒರಿಗಿಂಡದ ಪಕ್ಕೆ ನೋಡೆ ಪಂಜುರ್ಲಿನ ಆ ಒಂಜಿ ಉದಿಪ್ಪುದ ಪಂಜುರ್ಲಿನ ಉದಿಪ್ಪುದ ಒಂಜಿ ಪಾಂಡನ ಬೀರಕೆಂದ್ರೆ ಒರಿಗಿಂಡೆದ ಪಕ್ಕೆ ನೋಡೆ ಒರಿಗಿಂಡೆ ಬಂಡ ಹೆಚ್ಚಿನ ಓರೋರು ಪಜಿದಿ ಕಜಾವು ತಿನ್ನೊಂದು ಬದದು ಪರಂದಚುಲಿ ನಾಮ ತಿಂದದ ದಕ್ಷಿಣೆ ತಿನ್ನೊಂದು ಬತ್ತಿನಂಚಿನ ಕಬೆಟ್ಟಿ ಪೆತ್ತ ಅವು ಕಿದೆಟ್ಟು ಬದದು ಅಂಬಿ ಪಾಡಿನ ಅವು ನಂಗೆ ಪ್ರಸಾದ ಹಾಕೊಡು ಅವು ಮೈತಿನ ಪಡಿಕೆ ನಂಗೆ ಅಮೃತ ಹಾಕೊಡು ಅವು ಕೊರಿನಂಚಿನ ಐತ ಮಾಸದ ಇಡೆ ಪುಂಟುದು ಕೊರಿನಂಚಿನ ಆ ಪೇರುಂಡತೆ ಸುರೂತ್ತ ಆ ಬೊರಿಗಿಂಡೆ ಪುಲ್ಯಕೊಳು ಯಾನೂರಿ ರೈತೆ ಎತೋ ಎರ್ಮೇಲೇನು ಎತೋ ಪೆತ್ತೋಲೇನು ಆ ಬೊರಿತಿನಂಚಿನ ಅನುಭವ ಇತ್ತಿನ ಯಾನ ಸುರೂಟ್ಟು ಕೆಂಡೆಲ್ಗೆ ನೀರು ತೇರ್ತದೆ ಆ ಮಿರೇನ ಮಾಲಿಸ್ ಮಾಡ್ತದೆ ಆ ಪೆತ್ತದ ಆ ಕೆಂಡೆಲಿಡ್ದು ಜಪ್ಪುನ ಸುರುತ್ತ ಸಿರೆ ಪೇರುಂಡತ ಐದು ಸತ್ಯ ಉಂಟು ಅವು ದೇವೇರು ಬೇತೆ ದೇವೇರಿಜ್ಜಿ ಆ ಪೇರು ಒಂದು ಬರ್ತದೆ ಅವು ನೆತ್ತೇರು ಆಯ್ತಾ ಆ ಅಪ್ಪನ ನೆತ್ತೇರು ಒಂದಾದ ನಂತ ತಿಕ್ಕು ನಂಚಿನ ಪೇರು ಆ ಹೂ ಕೇನೋಡು ಸತ್ಯ ಕೇನೋಡು ಅಂದ ಗುರಿಗಿಂಡೆದ ಅಪ್ಪ ಕೇನೋಡೆ ಕನ್ನಡ ಕಾಯಿಗೆ ಕಪ್ಪಾಯಿ ಪಂಜಿ ತುಂಬ
ಗುಂಪೆದ ಪುಲ್ಪೋಗು ಗುಲ್ಪಾಯಿ ಪಂಜಿ ಆಣಗ ಆಣು ಪೊಣ್ಣಗ ಪೊಣ್ಣು ಪಂಜಿರುದಾನೆ ಉದಿಯ ಉದಿಪನ ಬೆಂತಾನ ಅಣ್ಣಪ್ಪ ಪಂಜಿರ್ಲಿನ ಅವು ಉದಿಪುದ ಬೀರ ಉನೇನ ನಿಖಲು ಕೇಂದ್ರ ಅಂಚಿನ ದಿಂಜಾಂಡು ಅವು ಪಾತೆರನ್ನ ಪೊತ್ತುಜಿ ನನ್ನ ಈ ಸಾಲ್ಯಾನ ಬಿಲ್ಲವ ಸಾಲ್ಯಾನ ಕುಟುಂಬ ಎಂದು ತೋರಿದ್ರು 2,000 ಜನ ನೆಟ್ಟು ಉಳ್ಳೇರು ಆ 2,000 ಜನ ಬೇರೆ ಜನಕುಲೆಯನ್ನು ಒಟ್ಟು ಮತ್ತೊಂದು ಮುಲ್ಪೊಂಜಿ ಆ ಮಲ್ಲ ಇಂಚಿತ್ತಿನ ಒಂಜಿ ಕೂಟ ಮಲ್ಪೊಡು 5 ಸ್ವಾಮೀಜಿಗಳು ಬರೋಡು ತಂತ್ರಿಗಳು ಬರೋಡು ಯಾನ್ ಬರೋಡು ಒಂದು ಅರ್ಧ ಗಂಟೆ ಪಾತೆ ಬರೋಡು ಅವೊಂಜಿ ಅಂಗಲಪ್ಪು ಎಂಕುಂಡು ದಾಯಗೆಂಡ ಇನಿ ನಮ್ಮ ಜೋಕುಲೆಗೆ ಆರೋಗ್ಯ ತಪ್ಪನು ನಂತ ಮರಳಿ 2 ವರ್ಷ ಪಾಠ ಕಲ್ಪಾದ್ರು ನಂಗೆ ವಿಶ್ವ ಗುರು ಅವು ಕೊರೋನಾ ವಿಶ್ವ ಮಾರ್ಯತ್ತೆ ಅವನಂತ ವಿಶ್ವ ಗುರು ಅಂತ ಬೈದ್ರೆ ತಾಯಿಗೆ ಒಡೆದಿನ ಒಟ್ಟುಗೆ ಕುಲ್ಲೋಡು ಜೋಕನ ಒಟ್ಟು ಕುಲ್ಲೋಡು ಕುಟುಂಬದೊಟ್ಟು ಕುಲ್ಲೋಡು ಇಲ್ಲದ ಒಟ್ಟುಗೂ ಕುಲ್ನಾಗ ಏತೊಂಜಿ ಪೊನ್ನುಡು ಕುಲ್ದೇರು ಬಾಗಿಲು ಪಾಡುದು ಏಕುಲ್ಲದ ಏತು ಶೋಕುಡು ಕುಲ್ದೇರು ಬಾರಿ ಗೌಜಿಡು ಅವು ಬೊಜ್ಜ ಮಲ್ಪುನ್ಗೆ ಬಾರಿ ಗೌಜಿಡು ಮದುವೆ ಮಲ್ಪುನ್ಗೆ ಬಾರಿ ಗೌಜಿಡು ತಮ್ಮನ ಮಲ್ಪುನ್ಗೆ ಅವು ಲೋಡ್ ಗಟ್ಲೆ ಬಾಟ್ಲಿ ಕಂತದ ಮದುವೆಂಗಿ ಮಲ್ಪುನ್ಗೆ ಐದು ಪಕ್ಕ ಪುನದೆಪ್ಪುಡು ಬಾರಿ ಗೌಜಿಡು ಒಡೆ ಮುಟ್ಟ ಬನ್ನಗ ಇನಿ ಕೋಲೋತ್ಸವ ಆತದ ನಾನು ಬೊಜ್ಜೋತ್ಸವದ ಅವರೇ ಉಂಡು ಐಕಿನ ಅಂಜನ ಬ್ಯಾನರ್ ಉಂಟು ನಂಡ ಫ್ಲೆಕ್ಸ್ ಬ್ಯಾನರ್ ಕೋಲೋತ್ಸವ ಇಂಚಿನ ಅರ್ಥ ಆಯ್ತು ದಾದಂದು ಯೋಚನೆ ಮಲ್ಪಂದೆ ಆ ಜನಕ್ಕೂ ಉಪ್ಪು ನಂಚಿನ ಕೊತ್ತುಡು 2 ವರ್ಷ ಕೊರೋನಾ ಬರ್ಪಿನಂಚಿನ ವಿಶ್ವಗುರು ಅವು ದೇವರು ಯಾಕೆ ಏರ್ಲತ್ತು ನಮ್ಮ ಆಚಾರ ಮತ್ತೊಂದು ಬರ್ಪಿನಂಚಿನ ಪುತ್ತುಡು ಆ ಸಂಸ್ಕೃತಿಗೆ ನಮ್ಮ ಮತ್ತೊಂದು ಬರ್ಪಿನಂಚಿನ ಪುತ್ತುಡು ನಮನ್ ಸರಿ ದಾದಿಗೆ ಕನವರೆ ನಂತು ಮಲ್ಪು ನಂಚಿನ ಒಂಜಿ ದೇವರು ಕೊಟ್ಟಿನಂಚಿನ ಒಂಜಿ ಸೀಕುಲ ಪೂರ ಅಂಚಿತ್ತಿನ ಒಂಜಿ ಪಾಠವನ್ನು ಕಲ್ತುದಿಲ್ಲ ಉಡನಮ ಶುರು ಮಲ್ದ ಅಂಚಿನ ಕೂಡ ಮದ್ರೆಂಗಿ ಶುರುವಾತದು ಮದ್ರೆಂಗಿ ಮಲ್ಪರಿ ಬಲ್ಲಿ ಪಲ್ಪಿ ಹತ್ತಿಯಾನ ಅಂಡ ಓವು ನಮ್ಮ ನರಮಾನ್ಯಗ ಓ ಬೋಡು ಜೋಕುಲೆಗೆ ಓವೇನು ಕೊರೋಡು ಅವೇನು ನಮ್ಮ ಆ ಕೊರ್ಕ ಇಂಚಿತ್ತಿನ ಕೂಟೋಲೆಡೆ ಜೋಕುಲು ಕಲ್ಪು ನಂಚಿನ ಬೀಜ ಉಂಟು ಈ ವಿರೂಪಾಕ್ಷ ದೇವರ ಮನೆ ಪಂಪಿನಂಚಿನ ಒಂಜಿ ಮನೋತಜ್ಞೆ ಡಾಕ್ಟರ್ ವಿರೂಪಾಕ್ಷ ದೇವರ ಮನೆ ಸ್ವಾಮೀಜಿ ಕೇಂದ್ರ ಆರು ಏತಂತು ಮಲಮಲ್ಲ ಹಾಕಲು ಡಾಕ್ಟರ್ ನಕಲೆಗೆ ಎಂಚಿನ ಮನಸ್ಸಿನ ಸಿಕ್ ಬರ್ತೀನಿ ಮಲಮಲ್ಲ ಇಂಜಿನಿಯರ್ ನಕಲೆಗೆ ಮಲಮಲ್ಲ ಕೋಟಿಪತಿ ನಕಲೆಗೆ ಮಲಮಲ್ಲ ಅಂಡರ್ ವರ್ಲ್ಡ್ ಕಿಂಗ್ ನಕಲೆ ಅವ್ರು ಅದರ ಮನಸ್ಸೇ ಸಮಾಧಾನ ಇದ್ರೆ ಬರ್ತೀನಿ ಮಲ್ಲ ಸೀಕ್ ನಂಕದಾದ ದುಂಬು ನಕಲು ಅರಿಯನುಡಿಯ ಮೇಲೋಡು ಬಂಜಾರ ಉನುಡು ಪನ್ನೊಂದು ಅದನ್ನು ಬೆಗಾಡಿ ಚಪ್ಪಡ ಅದು ರಾತ್ರಿ ಹಾಕಲಿಕ್ಕೆ ಪದ್ಯ ಮೂಸುಂಡೆ ಯಾವ ಹಾಸಿಗೆ ನಕಲ ಪದ್ಯ ಮೂಸುಂಡೆ ಯಾವ ಕಾಡೆ ಮುಟ್ಟ 4 ಗಂಟೆ ಮುಟ್ಟ ಜೊತ್ತೊಂದಿರ್ತೇವೆ ಮಕ್ಕಳಿಗೆ ಎಚ್ಚರಿಕೆ ನಾವು ಹೊಂದುತ್ತೀವಿ ಅಂಡ ಇನ್ನಿಂತ ಕಲೆಗೆ ಅವನು ಏಸಿ ಪಾಡ್ದು ಅವು ಅಂಚಿತ್ತಿನ ಹೆಚ್ಚಿನ ಅವು ಪಲ್ಲಂಗದ ಮಿತ್ತಿ ಜತ್ತಿಲಕ ಅವು ಜತ್ತಂದಾಯ ಅಡಿಗೆ ಹೋಗವರ ಮಿತ್ತು ಬರ್ತಾರೆ ಆತ ಮೆತ್ತನದ ಹಾಸಿಗೆ ಜತ್ತಂದಲ್ಲ ನಿದ್ರೆ ಬರ್ಕೋಗಿ ಐ ಕಾರಣದಾದ ಅಂತ ಬಂದಾಗ ఆయన ಮನೋರೋಗ ಆ ವಿರೂಪಾಕ್ಷ ದೇವರ ಮನೆ ಅಂಚಿನ ಬದ್ದಂಗ ಪಂಪಿಂಗೆ ಇದು ಒಂಜಿ ಆಗಿ ತಿಂಗಳು ಒವ್ವಾಂಡಲ ಒಂಜಿ ದೈವಸ್ಥಾನಡು ಅಕ್ಕದ ದೇವಸ್ಥಾನಡು ಹೋದು ಆಗಿ ತಿಂಗಳು ಧರ್ಮಾರ್ಥ ಸೇವೆ ಮಾಡ್ತದೆ ಅವ್ರು ಸಂಬಳದ ಒಂದು ಸೇವೆ ಮಾಡ್ತಾರೆ ಅವ್ರು ಸೇವೆ ಮಾಡ್ತಾರೆ ಒಕ್ಕ ಬಲ ಅಂತ ಅಂತೇವೆ ಅಂಚಾಂಡ ಈ ದೈವಸ್ಥಾನವು ದೇವಸ್ಥಾನವು ಪಂಪಿನಂಚಿನ ನಮ್ಮ ಮನಸ್ಸಿಗೆ ಆರೋಗ್ಯ ಕೊಡ್ಪಿನಂಚಿನ ಕೇಂದ್ರಗಳು ಇಂಚಿತ್ತಿನ ಮಿತ್ತಡದ ನಡೆಕುಲ್ಲ ಆರೋಗ್ಯ ಕೊಡ್ಪಿನಂಚಿನ ಕೇಂದ್ರಗಳು ಅవి ಬಾರಿ ಕೊಟ್ಟು ತಂತ್ರಿಗಳು ಪಂಡಿದೆ ಎನ್ನ ಅಧ್ಯಯನೋಡು ಯಾರು ತಿಳಿಯೋದಿನ ಪ್ರಕಾರ ಅವು ಕಬೇಟಿ ಗುತ್ತಾದುಪ್ಪು ಅತ್ತದ ಕಜೇರಿ ಗುತ್ತು ಕಜೇರಿ ಸ್ಥಾನ ಆದುಪ್ಪು ಅತ್ತಂದ ಕೊಲ್ಲೂರು ನಮ್ಮ ಕಂದಬಾರೆ ಬುಧಬಾರೆನ ಕೊಲ್ಲೂರು ಕ್ಷೇತ್ರ ಆದುಪ್ಪು ಜಾರಂದಾಯನ ಜಾರದ ಇಲ್ಲ ಆದುಪ್ಪು ನೂದೆಟ್ಟು ಸ್ವಲ್ಪ ದೈವನು ನೂದೆಟ್ಟು ಸ್ವಲ್ಪ ದೈವ ಏರ್ಲ ತಪ್ಪೇನರಲ್ಲಿ ನೂದೆಟ್ಟು ಸ್ವಲ್ಪ ದೈವಲು ಅವು ಬಿರುವೆನ್ನ ಬೆರಿಪತ್ತೊಂದು ಬೈದಿನಂಚಿನ ಚರಿತ್ರೆ ನಮ್ಮ ತುಳುನಾಡು ಅವೇನೇ ನೀಲೇಶ್ವರ ತಂತ್ರಿಗಳು ಪಂಕ್ತಿ ಅಂಚಾದ್ರೆ ಈ ಜಾಗ ಒಂಜಿ ವೈದ್ಯ ಶಕ್ತಿನ ಜಾಗ ಪಂಪಿನಿಟ್ಟು ರಡ್ಡು ಪಾತ್ರೆ ಜೈತು ತೆಗುಲಿ ಮೂರೇರು ಒಟ್ಟಿಗೂ ಸೇರೊಂದು ಒಂಜಿ ಇನ್ವಿಟೇಷನ್ ಇಜ್ಜಿ ಅತ್ತದ ಪುದರ್ ಇಜ್ಜಿ ದಾಲಜ್ಜಿ ಪಂಡಿತ ಹೌಸ್ ಲೆತ್ತಿ ಸಾತ್ರೆ ಪಾರ್ಬಾರೋಡು ಆ ಪಂಡಿತ ಹೌಸ್ ಲೇದಿನ ಆಗ್ತದೆ ಆ ಪಂಡಿತದ ಮುಲೈಟ್ ಒಂಜಿ ಬಿರುವ ಶಕ್ತಿ ಉಂಟು ಒಂಜಿ ವೈದ್ಯ ಶಕ್ತಿ ಉಂಟು ಅವು ಲೆಕ್ಕದು ಇದೆ ವೈದಿನಿ ಎಂದು ತೋಜುಂಡು ಇನಿ ಜೋಕುಲು ತೆಗೆಯೊಲ್ಲೆ ಇತ್ತೆಲ ದೈವ ಉಂಡು ಶಕ್ತಿ ಉಂಡು ಇತ್ತೆಲ ನಡಪುಡು ಎರಡು
ಉಂಟು ಮುಕ್ಕಾಲು ಮೂಜಿಗಳಿಗೆ ದೈವಡ ಪಾತ್ರ ಬರ್ಕೊಂಡ್ಯ ಅಂದ ಭೂತ ಉಂಟಾಯ್ತ ಬರಲೇನು ಭೂತ ಉಂಟಾಯ್ತ ಬರಲೇನು ಅವನಿಗೆ ಗೊತ್ತಾಗ್ತದೆ ಅಂತೀನಿ ದಾನ ಬಂದ್ರೆ ಇದು ಇಜ್ಜಿ ಅಂಚ ಈಗ ಒಂದು ಎಲ್ಲಿಯ ಉದಾಹರಣೆ ಕೊಟ್ಟು ಅಂಡ ಈ ಶ್ರೀಲಂಕದ ಮೂಲ ನಿವಾಸಿಲೆಡೆ ಒಂಜಿ ಪದ್ಧತಿ ಉಂಟು ಪಂತೆ ಅನ್ನೋಲ್ಲ ಹೆಚ್ಚಿನ ಪದ್ಧತಿ ಕೇಂದ್ರ ಅವನು ಬಂಜಿನ ಪೊಣ್ಣಾಗಿ ಬಾಯಿಕೆ ಪಾಡುನಂಚಿನ ಪೊತ್ತುಡು ಅವನು ಒಂಜಿ ಕೋಲಂ ಪಂಪಿನಂಚಿನ ಒಂಜಿ ಬೀರ ಪಂಪೇರು ಐದು ಕೋಲಂ ಒಂದು ಪಂಪೇರು ಶ್ರೀಲಂಕದ ಮೂಲ ನಿವಾಸಿಗಳು ಒಂದು ಮಲ್ಲ ವಿದ್ವಾಂಸರು ಅಧ್ಯಯನ ಮಲ್ದಿನಂಚಿನ ವಿಷಯ ಅವನು ಬಾಯಿಗೆ ಪಾಡಿನಾಗ ಅಕಲು ಕೋಲಂ ಪಂಪಿನಂಚಿನ ಪಂಪೆ ಆ ಕೋಲಂ ಎಂಚ ಒಂದು ಕೇಳಿದ ಅಕಲು ಆ ಪೊಣ್ಣಗೆ ಬಳಸದಾದ ಮೂಲ ನಮ್ಮ ಇಂಚ ಪ್ರಾರ್ಥನೆ ಮಾಡ್ಕೋ ಯಾಕಡೆ ನಮ್ಮ ಹಿರಿಯರು ಇಂಚ ಪ್ರಾರ್ಥನೆ ಮಾಡ್ತಾರೆ ತಂತ್ರಿಗಳು ಇಂಚ ಪ್ರಾರ್ಥನೆ ಮಾಡ್ತಾರೆ ಅಂಚ ಆ ಪೊಣ್ಣಗೆ ಪೂರ ಬಳಸದಾದ ಒಂಜಿ ಈ ನಮ್ಮ ದೈವಕ್ಕೂ ಪಡಿಯರಿ ಕೊರ್ನಾಗ ಎಣ್ಣೆ ಮೂಲ್ಯ ಕೊರ್ನಾಗ ಅತ್ತದ ಇದು ಟೆಂಪರೆ ಕೊಡ್ತು ನಮ್ಮ ಬೀರ ಪನ್ಪತುಲೆ ಅತ್ತದ ಗಗ್ಗರ ದಿಚ್ಚಿ ಮುಂತುನಾಗ ನಮ್ಮ ಮಧು ಪನ್ಪತುಲೆ ಅಂಚಿನ ಒಂಜಿ ಬೀರೋನ ಕುಲ್ ಪನ್ಪೇರು ಎಂಚಿನ ಬೀರ ಅಂತ ಐಕಲ್ ಕೋಲಂ ಪನ್ಪೇರು ಆ ಕೋಲಂ ಮುಡ್ದೆ ನಮ್ಮ ಕೋಲ ಬೈದಿನ ಅತ್ತದ ನಮ್ಮ ಕೋಲೊಡ್ದು ಆ ಕೋಲಂ ಬೈದಿನ ಅವು ಹೆಂಗ್ ಗೊತ್ತಿಲ್ಲ ಅವು ಎಂಚಿನ ಪನ್ಪೇರು ಅಂತ ಕೇಳ ನಿನ್ನ ಅಜ್ಜೆ ಇದು ಲಡಾಯಿಗೆ ಎಂದಿದೆ ನಿನ್ನ ಅಮ್ಮೆ ಇಂಚಿತ್ತಿನ ಕಾರ್ಬಾರ ಮಲ್ದೆ ಅಕಲ್ನ ಚರಿತ್ರೆಡು ವಂಶೋಡಿಕೆ ಮೂಲು ತಂತ್ರಿ ಎಂಚ ಪಂಡೇರು ಒಂದು 45 ವರ್ಷದ ಪಿರವು ಕುಂಬಳೆ ಅರಸೇರ್ನ ದಳಪತಿಯಾದ ಇತ್ತಿನಂಚಿನ ಇಲ್ಲಿ ದಳಪತಿನ ಇಲ್ಲಿ ಐದು ರಟ್ಟು ಪಾಟೇರ ಜವಿನಿಕಲ ಸತ್ಯ ಆದ ತೋಜು ಒಂದು ಕೇಳ ಆ ಸತ್ಯೋಲು ಆ ಶಕ್ತಿಲು ಉಂಡತ್ತ ಆ ಇಲ್ಲದ ನಿತ್ತಡೆದ ನಡೆಟ್ಟು ಆ ಶಕ್ತಿಲ್ನ ಆ ಒಂದು ಆರಾಧನೆ ಇನಿಕ್ಕೆ ಅವು ಮೇಲ್ಮೆಂಚಿನಂತ ತೋಜುನಂಚಿನ ಪೊತ್ತು ಆನಿದ ಕುಂಬಳೆದ ಅರಸೇರ್ನ ಆ ಒಂದು ದಳಪತಿನ ಒಂದು ಶಕ್ತಿ ಐತೊಟ್ಟು ಕುಂದಯದಾರು ಆ ಎಂಚ ಉಂಟಾಯಿತು ಅವು ಖಂಡಿತವಾದಲ್ಲ ಈ ಮಣ್ಣಿಡು ಆ ಶಕ್ತಿ ಉಂಡು ಹಿರಿಯರ ಶಕ್ತಿ ಉಂಡು ಬಂದಿನಕ್ಕೆ ರಡ್ಡು ಪಾತರೆಜ್ಜಿ ಅಕಲು ಅಂಚ ಶ್ರೀಲಂಕದ ಆ ಕೋಲಂ ಪದ್ಧತಿ ಎಂಚ ಅಂತ ಕೇಳ ಆ ಹಿರಿಯರನ್ನ ಚರಿತ್ರೆ ನೈಟ್ ಬಂತೀನಿ ದಾಯದ ಪಂಪೇರು ಕೇಳ ಆ ಬಂಜಿಡಿತ್ತಿನ ಬಾಲೆಗೆ ಅಕಲ್ನ ವಂಶನು ಪಟ್ಟು ನಂಚಿನ ಬೇಲೆ ವಂಶದ ಪರಾಕ್ರಮ ಪಟ್ಟು ನಂಚಿನ ಬೇಲೆ ನಂಗೆ ಗೊತ್ತುಂಜಿ ಎಂಕ್ ಇನಿಕ್ಕಲ ಏನ ಅಜ್ಜನ ಕಾಂತು ಪೂಜಾರಿ ಆ ಕಾಂತು ಪೂಜಾರಿಗೆ ಪೂರ ಲೆಕ್ಕೊಂದಿತ್ತೇವೆ ಎಂಚ ಅಂದಕ್ಕೆ ಹೆಂಗ್ ಈ ಪೇಟೆಡ್ ಮೀನ್ ಪೋನಾಗ ಅಲ್ಲ ಕುದುರು ಕಾಂತು ಮಗೆ ಬರ್ತೇನೆ ಕುದುರೆ ಕಾಂತು ಮಗೆ ಬರ್ತೇನೆ ಕುದುರೆ ಕಾಂತು ಮಗೆ ಯಾರು ಏನು ನಿಂಗೆ ಅಪ್ಪಗದ ಒಂದು ಅದನ ಮಕ್ಕಳು ಕೊಂಕಣೆ ತಮಾಷೆ ಮತ್ತೊಂದು ಬೊಕ್ಕ ತೂನಾಗ ಅವು ಕುದುರೆ ಕಾಂತು ಆಗ್ತದೆ ಅವು ಕುದುರು ಕಾಂತು ಆ ಬಜಿ ಕೈಟು ಬಂದು ಒಂದು ಕುದುರುಡು ನಿಗಿತದು ಓಡೋಡು ನಿಗಿತದ ಸಾಧಾರಣ ಇರುವ ಎಕರೆದ ದಣಿಕೆ ಆತೇವೆ ಇರುವ ಎಕರೆದ ದಣಿಕೆ ಆತೇವೆ ಇದಿಲ್ಲ ಅವು ಎಕ್ಕಡನೆ ಉಂಡು ಎಕ್ಕಲ ಕುಟುಂಬದ ಒಟ್ಟಿಗೆ ಉಂಡು ಆ ಅಜ್ಜಿಯ ಮಂದಿನ ಅಂಚಿನ ಆ ಕುದುರೆ ಕಾಂತು ಒಂದು ಬದಗೆ ಬಾರಿ ಯಾನೆ ಅಪ್ಪಗೆ ಇನ್ನೊಂದಿತ್ತು ವಲ್ಲವಿನ ಅಶ್ವಮೇಧದ ಕುದುರೆ ಮೀನು ಕಾಣ್ತೇನೆ ಅವು ಕುದುರೆ ಕಾಂತು ಅಂದ್ರೆ ಇದೆ ಅವು ನಂಕ ಇನಿಕ್ಕಲ ಎಂಕ್ ಪ್ರೇರಣೆ ಹೋಗಿಂದ ಬೇರೆ ಏರಲ್ಲ ಪ್ರೊಫೆಸರ್ ನಮ್ಮಲತ್ತ ಎನ್ನ ಅಜ್ಜನ ಅಜ್ಜಿ ಅದಕ್ಕೂ ಅತರ ಎನ್ನ ಅಮ್ಮೇರ ಅದಕ್ಕೂ ಎನ್ನ ಹಿರಿಯರು ಅಕಲೆಂದು ಬೈದಿನಂಚಿನ ಶಕ್ತಿ ನಮ್ಮ ಮೇಟಿ ತಿನ್ನೆಟ್ಟಾತ್ರ ಅವು ನಂಗೆ ಇನಿಕ್ಕಲ ಆ ತಾಕತ್ತು ನಮ್ಮ ಆ ಮೇಟಿ ಬೈದು ಪಂಪಿನೇನು ನಮ್ಮ ಎನ್ನೋಡು ಅವೇನು ನಮ್ಮ ಜೋಕುಲೆಗೆ ಪುಟ್ಟಾವುಡು ಈ ಆಫ್ರಿಕಾದ ನೀಗ್ರೋಲ್ ಎಡುವಂತ ಪದ್ಧತಿ ಉಂಟು ಆಫ್ರಿಕಾದ ನೀಗ್ರೋ 5 ನಿಮಿಷದ ಮಾತೆ ಆಫ್ರಿಕಾದ ನೀಗ್ರೋಲ್ ಎಡುವಂತ ಪದ್ಧತಿ ಹೆಂಚಿನ ಉಂಟು ಕೇಳ ನಮ್ಮ ಇಲ್ಲಡಿ ಏರ್ಲಾಂಡ ಹಿರಿಯರು ಸೈತ್ ಎರಡು ಅಕಲಿಂದ ಎತ್ತು ಮಣ್ಣು ಬಾಡು ಬೊಕ್ಕ ತುಮ ಗೋಬಿನ ಗೋಪು ಹತ್ರ ಗೊತ್ತಾವುದು ಅಂಡ್ ಆಫ್ರಿಕಾದ ನೀಗ್ರೋಲ್ ಇಲ್ಲದ ಯಜಮಾನಿ ಸೈತೆಲ್ಲ ఆయన ಮಂಡೆ ದಾಕ್ತು ಉಣರಾವನ ಕಲೆಗೆ ಇತ್ತ ಎನ್ನುಂಡ ಮಂಡೆ ದಾಕ್ತದೆ ಐತ ಮೆದುಳು ದೆತ್ತದೆ ಬಾಜಿ ಮಾಡ್ತದ ಒಂದೊಂದು ಚಮಚ ಮಾತ್ರ ಕುಟುಂಬದ ಸದಸ್ಯರಿಗೆ ಪಟ್ಟುಂಟೆ ಒಂದು ಆಶ್ಚರ್ಯ ತೋರು ನಂಗೆ ಹೆಂಚಿನ ಒಂದು ವಿಕೃತ ಪದ್ಧತಿలో ನಮ್ಮ ಪರಂಪರೆ ಇತ್ತಂಡು ಪಣದು ನೀಗ್ರೋ ಪರಂಪರೆ ಇತ್ತಂಡು ಒಂದು ದಾಯಕಿಕೆಂಡ ಆ ಇಲ್ಲದ ಪುಟ್ಟು ಗುಣನು ಆ ವಂಶದ ಗುಣನು ಪಟ್ಟು ನಂಚಿನ ಬೇರೆನೆ ಅದು ಅಂಚ ಮತ್ತೊಂದಿತ್ತೆರಡ ನಮ್ಮ ಮೆದುಳು ಪಟ್ಟುನ ಬೇರೆನೆ ಇಂಚ ಮಲ್ಕೊಡು ಒಂದು ನಮ್ಮ ನಿಜವಾಯಿ ನಂಚಿನ ಮೆದುಳು ನಮ್ಮ ಹಿರಿಯರನ್ನ ಆರಾಧನೆದ ಪದ್ಧತಿ ಉಂಟಲ್ಲ ಕುಟುಂಬ ಬಂಡಿ ಇಂಚಿನ ಒಟ್ಟುಗಾದ ನಮ್ಮ ಪಂತೆ ಪಾಠ ದುಂಬು ಉಣೊಂದಿತ್ತ ದುಂಬುದ ಕೂಡು ಕುಟುಂಬದ ಇಲ್ಲವೇ
ಆ ಒಂದು ಸುತ್ತು ಮದಲಿಂದ ಇಲ್ಲಡೆ ಒಂದು 100 ಜನ 150 ಜನ ಒಡೆ ಊಟ ಅಂತ ಬಂದಾಗ ಒಂಜಿ ಮುಡಿ ಅರಿಬೇಕಂದಿತ್ತಿನ ಇಲ್ಲುಳಿತ್ತು ತುಂಬು ಒಂಜಿ ಮುಡಿ ಅರಿಬೇಕಂದಿತ್ತಿನ ಇಲ್ಲುಳಿತ್ತಂದು ವಿಚಿತ್ರ ತೋಜು ನಂಗೆ ಇನಿ ಅವು ಇತ್ತೀಚೆ ಕುಕ್ಕರಡು ಆ ಒಂಜಿ ಬಾವಾರಿ ಬಾಂಡ್ ಅವೇ ಉಂಪಿನ ಗತ್ತಿಜ್ಜಿ ದತ್ತು ನಂಚಿನ ಪರಿಸ್ಥಿತಿ ಆದ್ರೆ ನುಪ್ಪು ಕುಜೇರಿ ಇಂಟకు ನುಪ್ಪು ತಿಂಪಿನ ಜೋಕುಲತ್ತು ಸಂಕವಸಂ ತಿಂಪಿ ಅಂಚಿತ್ತಿನ ಒಂಜಿ ಪರಿಸ್ಥಿತಿ ನಮ್ಮ ಉಪ್ಪುನಾಗ ತುಂಬಾ ಕೂಡು ಕುಟುಂಬದ ಸುತ್ತಮುತ್ತಲಿದ ಇಲ್ಲಡೆ 100 ಜನ ಬದುಕೊಂಡು ಉಪ್ಪುನಾಗ ಎಂಕುಲು ಎಂಕಲ್ಲ ಇಲ್ಲಡೆ ಎಂಕುಲು ಏನೊಂದಿತ್ತ ಕಾಣೆ ಕಾಣೆ ಅನಾಗ ತಪಸ್ಸು ಕೊಯ್ಲಕ ಒಂದು ಚೊಂಬುಡು ನೀರು ಪತ್ತೊಂದು ಸೀದ ಒಂಜೆ ತುದೆ ಬರಿ ಅತ್ತು ನಾಂಡ ಗುಂಡಿಯ ಕೊಟ್ಟಿ ಸಾಲದು ಕೊಟ್ಟಿ ಆಯ್ತ ಒಂಜಿ ಖುಷಿಯೇ ಬೇತೆ ಮಾರೆ ಒಂದು 25 ಜೋಕುಲು ಇಲ್ಲ 25 ಜೋಕುಲು ಒಟ್ಟು ಕಮಂಡಲ ಪತ್ತೊಂದು ಕೊಯ್ಲಕ ಸಾಲು ತುಲೊಂದು ತಪಸ್ಸು ಒಂಜ ಗುಡ್ಡೆ ಹತ್ರ ತುದೆ ಬರೀತು ಆಯ್ತ ಒಂಜಿ ಪುರ್ಲೆ ಬೇತೆ ಅಣ್ಣ ಇನಿತುಲಿ ಅವುಜ್ಜಿ ಹೇಗೆ ನಮ್ಮ ಕೆರೆಂಚಿನ ಕುರ್ತೆಲ್ನ ಹಾಳನ್ನ ದೂರ ಕೊನೋದು ನಮ್ಮ ಪಂಚಭೂತೋಲೆಗೆ ಕೊಂಡು ಬರೋದುತ್ತ ಇನಿ ಅಂಚತ್ತು ಇಂಥ ವಾಸ್ತು ಎಂಚಿನ ಅಂತ ಕೇಳ ಫ್ಲಾಟ್ ಸಿಸ್ಟಮ್ ತೊಲೆ ದುಂಬುದ ಸುತ್ತಮುತ್ತಲಿಂದ ಇಲ್ಲ ಆ ಕೂಡು ಕುಟುಂಬದ ಇಲ್ಲಿ ಹೋಗಿ ಇಲ್ಲಿನ ಬೈದನ ಐಕ್ಕೆ ಬೈದ ನಮ್ಮ ಫ್ಲಾಟ್ ಸಿಸ್ಟಮ್ ಫ್ಲಾಟ್ ಒಂಚೂರು ಸೆಕ್ಯೂರಿಟಿ ಇದೆ ఒక ಬಲ್ವಾಡು ತೆಚ್ಚ ಫ್ಲಾಟ್ ಇಲ್ಲಿ ಆ ಸೆಕ್ಯೂರಿಟಿ ಫ್ಲಾಟ್ ಇದೆ ಈಗ ಕಾಂಡೆ ಇಯ್ಯಾರನ್ನ ಕಾಂಡೆ ಒಂಜಿ 5 ಗಂಟೆ ಹಿಡಿದು 7 ಗಂಟೆ ಮುಟ್ಟ ಹೆಚ್ಚಿನ ವಾಸ್ತು ಸ್ವಾಮಿ ಒರಿಯನ್ನ ಮಿತ್ತು ಒರಿಗಳು ಒಂದು 25 ಮಾಳಿಗೆದ ಬಿಲ್ಡಿಂಗ್ ಆ ಒರಿಯನ್ನ ಮಿತ್ತು ಒರಿ ತಪಸ್ಸು ಮತ್ತೊಂದು ಅಂಚಿತ್ತಿನ ಒಂದು ದರಿದ್ರ ನಮ್ಮ ಇಂಥ ವ್ಯವಸ್ಥೆ ಬದುಕುನಾಗ ಮಣ್ಣು ಪೂರ ನಿಗ್ಗಿದು ನಮ್ಮ ಜಾಗ ಪೂರ ಲೆವೆಲ್ ಆಗ್ತದೆ ಲೆವೆಲ್ ಒಂದು ಬೈದು ಎಂದಲ್ಪ ಒಂದು ಹೈವೇದ ಬರಿಟೇನಿ ಕ್ಲಿಯರ್ ನಾಂಡ ಪೂರ ಜಾಗರು ಲೆವೆಲ್ ಆದ ನೀರುಂತಾರೆ ಜಾಗದ ಅಂಚಿನ ಪರಿಸ್ಥಿತಿ ಅಂಚ ವಾಸ್ತು ತತ್ತೊಂದು ಬರ್ತಿನಂಚಿನ ಪುರ್ತುಡು ನಮ್ಮ ಸಂಸ್ಕೃತಿ ಒರಿಪೋಡು ನಾಂಡ ಇಂಚಿತ್ತಿನ ಬೇಲೆನೆ ಈ ಬಿಲ್ಲವ ಸಾಲ್ಯಾನ ಕುಟುಂಬಸ್ಥರು ಇನ್ ಎಂಚ ಮಲ್ದೇರು ಇನಿಕ್ಕಲ ಈತು ಒಂಜಿ 2,000 ಜನ ಸೇರು ನಂಚಿನ ಕುಟುಂಬ ಉಂಡು ಬನ್ನಗ ನೆಟ್ಟು ಮಿಕ್ಕಲ ಶ್ರೀಮಂತಿಗೆ ಕೊಂದಿಜ್ಜಿ ಅವೇನು ಚಂದ್ರಾಸ ಪಂಡಿತೆಂಜಿನ ಮಂಡ್ಯರು ಎಂಕಲೆ ವಾರಿ ಮಲ್ಲ ನಿಕಲೆಗೆ ಎಲ್ಲಿ ಅಂದ್ರೆ ಒಂದು ಎಂಕಲೆಗೆ ಇಲ್ಲಿ ಹತ್ತು ಸತ್ಯ ಪನ್ಪೆಯನ ಇನಿ ಒಂಜಿ ಬೊಡೆನೆ ಕಂಡನೆ ಒಂಜಿ ಬೊಡೆನೆ ಒಂಜಿ ಕಂಡನೆ ಆ ಬೊಕ್ಕ ಒಂಜಿ ಬಾಲೆ ಆತ 3 ಜನಂತನೇ ಇಂಥ ಕುಟುಂಬಗಳು ಆ ಬಲಂದಿನ ರೋಗ ಆಯ್ಕೆ ಟೆನ್ಷನ್ನೇ ರೋಗ ಬರ್ತೀನಿ ಬೊಡೆ ಮುಟ್ಟ ಅಂತ ಬಂದಾಗ ಬೊಡೆಗಿನ ಒಂಜಿ ಫೋನ್ ಬರ್ತಂದೆ ಆ ಟೆನ್ಷನ್ ಶುರುವಾಣ ಒಂದು ನಮ್ಮ ಇಂಥ ಆ ಸ್ಥಿತಿ ದುಮ್ಮ ಅಂಚತ್ ಕಂಡನೆ ಬಿಡ್ತಿ ಲಡೆ ಮತ್ತೊಂಡ ಇಲ್ಲದ ಅಜ್ಜಿಯರ ಅದ್ರ ತಮ್ಮನ ಪಣಂತೇವೆ ವಾಡ್ ಮ್ಯಾಲ್ ಪೋಯ್ಡ ನಿಕ್ ಅಲ್ಲ ಅಪ್ಪೇನ್ ಕಾಣ್ತಾಯ ಒಂದು ದುಮ್ಮನ ಹೆಂಗ್ ಕೇಳಂದಿತ್ತಿನ ಮಾತ್ರ ಇನಿ ಅಂಚತ್ ಇನಿ ಕಂಡನೆ ಬಿಡ್ತಿ ಲಡೆ ಮತ್ತೊಂಡ ಆಯ ಬೊಕ್ಕ ಎತ್ತು ಮಲ್ಲ ಎಂಜಿನಿಯರ್ ಅಂದ್ರೆ ಆಯ ಮಂಡ್ಯ ಸಮಾನ ಎತ್ತು ಮಲ್ಲ ಜನ ಅನ್ಬೇಡ ಆಯ ಮಂಡ್ಯ ಸಮಾನ ಇದ್ದಿ ಪೂರಾ ಬರ್ತೀನಿ ಅಂತದ್ದು ಸ್ಟ್ರೋಕ್ ಆಪಿನಿ ಅಟ್ಯಾಕ್ ಆಪಿನಿ BP ಶುಗರ್ ಪೂರಾ ಬೈದಿನಿ ಕಂಡನೆ ಬಿಡುದಿನ ಲಡಾಯಿಡ್ ಒಂದು ಸರಿಯಾಗುವುದು ಅಂದ್ರೆ ಈ ಕುಟುಂಬದ ಆ ಒಂಜಿ ಆ ಸಂಬಂಧದಲ್ಲಿ ಒರಿತೊಂದು ಕೊಂಡ ಮಾತ್ರ ಆಣಿಕೊಂಡನ ಸಂಬಂಧ ಬಡಿಯುವುದು ಜೋಕುಲೆಗೆ ಎಡ್ಡೆ ಬುದ್ಧಿ ಕಲ್ಪಾರೆ ಆ ಕೊಡು ಕಲ್ಪಿನಂಚಿನ ಪಾತ್ರೆಗಳನ್ನು ಪಂಡೊಂದು ಏನ ಎಲೋಶಿಯಸ್ ಕಾಲೇಜಿಗೆ ಒಂಜಿ 20 ವರ್ಷವೆಂತೆ ಆ 2017 ಇಟ್ಟಲನಿಗೆ ಭೂತ ಇಜ್ಜಿ ಬಂತಾರಂತ ಕೆಲವರಿಗೆ 2017 ಈ ಮಲ್ಲ ಇನ್ಸಿಡೆಂಟ್ ಆಡಲ್ಲ ಆ ಪೇಪರ್ ಬೈದಿನ 54 ಜನಕ್ಕೂ ಹಾಲ್ ಟಿಕೆಟ್ ಕೊಟ್ಟು 54 ಜನಕ್ಕೂ ಹಾಲ್ ಟಿಕೆಟ್ ಕೊಟ್ಟು ಆ 54 ಜನಕ್ಕೂ 53 ಜನ ಮುಸ್ಲಿಂ ಓರಿ ಮಾತ್ರ ಹಿಂದೂ 53 ಜನ ಒಂದು ಒಡೆಮುಟ್ಟ ಆಗ್ತದೆ ಬನ್ನ ಯಾನು ಆಯ್ತಾ ಇನ್ಚಾರ್ಜ್ ಯಾನು ಈ ಎಕ್ಸಾಮಿನೇಷನ್ ಇನ್ಚಾರ್ಜ್ ಯಾನು ಹಾಲ್ ಟಿಕೆಟ್ ಕೊರಂತೆ ಭಾರಿ ಮಲ್ಲ ಇಶ್ಯೂ ಅಂಡ್ ಗಿಡಿ ಅಕುರು ಮುಗುರು ಪೂರಾ ಬಂದು ಭಾರಿ ಮಲ್ಲ ಗಲಾಟೆ ಅಂದಾಗ ಒಂಜಿ ಪುಂಜು ಎನ್ನ ಕೈತದೆ ಬರ್ತದೆ ಮುಸ್ಲಿಂ ಪುಂಜು ಒಂಜಿ ಬರ್ತದೆ ಅದ ಮಗ ಎನ್ನ ಮಗೆ ಬಾರಿ ಸಾಲ ಮಂತ್ ಕಲ್ಪ ಅವನು ಆಗೊಂಜಿ ಹಾಲ್ ಟಿಕೆಟ್ ಕೊರ್ಲೆ ಯಾನ್ ಆಯ್ಕೆ ಯಾನ್ ಪಂಡ ಇಂಜಿ ಅಮ್ಮ ಅವು 54 ಜನ ಉಳ್ಳೆ ಇನ್ನು ಮಗ ಕೊರಿಯಾ ಕೊರ್ರೆ ಹಾಕುದು ಆಯ್ ಜೋಕುಲ್ ಪುರ ಪಂಡೇರಿಗೆ ಹೊರಗಜ್ಜೆ ಪಾಟದಿಂದ ಆ ಹಾಲ್ ಟಿಕೆಟ್ ತಿಕ್ಕೊಂಡು ಪಂಡೇರಿಗೆ ಅಂಚ ಆಯ್ ಹೊರಗಜ್ಜೆಗೂ ಪಾಟಲ್ಲ ಪರಕ್ಕೆ ಬಂತೆ ಆಶ್ಚರ್ಯ ಹಾಕೊಂಡು ಬೆಂಕಿ ಆಶ್ಚರ್ಯ ಒಂದು ಯಾರು ಐದು ತಿಳಿತದ್ದು ಬಂಡೆ ಚಂದ ಹೊರಗಜ್ಜೆ ಹಾಲ್ ಟಿಕೆಟ್ ಕೊರುವೆ ಈಗ ನಂಬುವರೈತೆ ಇವತ್ತು 2017 ಆದಿನಂಚಿನ ಕತೆ ಆ 54 ಜನಟ್ಟು ಪ್ರಿನ್ಸಿಪಾಲ್ಗೆ ಎಂಚ ತಪ್ಪದು ಹೋಗ್ತದ ದೇವರಿಗೆ ಗೊತ್ತು ಎಂಚ ಕೌಂಟಿಂಗ್ ಮಾಡ್ಕೊಂಡಾಗ ಅಟೆಂಡೆನ್ಸ್ ಕೌಂಟ್ ಮಾಡ್ಕೊಂಡ ತತ್ತು ಹೋಗ್ತದನ್ನ ಆಗ ಅಟಿಗೆಂಟಿಗೆ ನಾ ಎಕ್ಸಾಮು ಬೈದೆ ఒక 53 ಜನ ಬೈದೇರು ಒಂದು ಕೊರಗತ್ತೇನೆ ಆ ಕಾಡಬಾರದು ನಿಂತೆ ಆ ತೋಜು ಅನ್ಸಿತಿನ ಮೂರ್ತಿನ ತುದರ್ನೆ ಅನ್ಕೊಂಡೆ ಕಾಂಡೆ ಪಿದಾರ್ದು ಓಡೆ ಹೋಗ್ಕೊಂಡಲ್ಲ
ಎನ್ನ ಕಾರಡಿಯ ತಯಾರು ಮುಂದೋಗ ಒಂಜಿ ಚೂರು ಆ ಗಂಧವನ್ನು ಆ ಕೈ ಗಂಧವನ್ನು ಪಡೆದು ಭಕ್ತನ ನಂಡ ಐತಾದ ಮಲ್ಲ ಒಂಜಿ ಕಾನ್ಫಿಡೆನ್ಸ್ ಬೊಕ್ಕೊಂಜಿ ಆತಲ ಒಂಜಿ ಆ ವಿಶ್ವಾಸ ನಂತ ದೈವ ದೇವರಡ ಅಂಚಾದ ನಿಗುಲು ಆ ಗಂಧದ ದೈವದ ಅಭಯದ ಗಂಧದ ಆ ಮಹಿಮೆನು ಅದರ ಜೋಕುಲೆಗೆ ಅವೇನು ಕಲ್ಪಾವನಂಚಿನ ಬೇರೆ ಅಪ್ಪೆಲ್ಲ ನಿಕುಲು ಮಲ್ಪಾವಡು ದೈವಸ್ಥಾನ ಇಂಚಿತ್ತಿನ ನಡೆಗೆ ಲೆತ್ತೊಂದು ಕೊಡು ದೇವಸ್ಥಾನಗಳಿಗೆ ಲೆತ್ತೊಂದು ಕೊಡು ಸಂಸ್ಕೃತಿ ಪೊಕ್ಕಡೆ ಒರಿಯುಜಿ ಗಾಳಿ ನಿಕುಲು ಇಂಚಿನ ಸಂಸ್ಕೃತಿಯಿಂದ ಬಾಯಿಡೆ ಪಂಡಿಸಾತದ ನಮ್ಮ ಕಲ್ಚರ್ ಒರಿಪಾರೆ ಸಾಧ್ಯತೆ ಕಲ್ಚರ್ ಒರಿಯೋಡು ನಾಂಡ ನಮ್ಮ